ಎಲ್ಲರೂ ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಾನ್ಯ ಶಾಸಕರು ಇನ್ನೇನು ನಮ್ಮ ಜೊತೆ ಸೇರಿಕೊಳ್ಳುವವರಿದ್ದಾರೆ. ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಶ್ರೀಯುತ ಅಮಲ ರಾಮಚಂದ್ರ ಸಿ, ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಬಿಲ್ಲವ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಚಿದಾನಂದ ಸುವರ್ಣ, ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ ಬೆಟ್ಟಂಪಾಡಿಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ರಾಜೇಶ್ ನೆಲ್ಲಿಕಡ್ಕ, ನಮ್ಮ ಕಾರ್ಯನಿರ್ವಹಣಾಧಿಕಾರಿಯವರು ಶ್ರೀಯುತ ನವೀನ್ ಕುಮಾರ್ ಭಂಡಾರಿ ಅವರೆಲ್ಲರೂ ಕೂಡ ವೇದಿಕೆಗೆ ಅಲಂಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾರೆ. ಕುಮಾರಿ ಮೋಕ್ಷ ಇವರು ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಕಾರ್ಯಕ್ರಮ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ, ಸಿದ್ಧಿ ಬುದ್ಧಿ ಗೆದ್ದ ಗಣಪದಂಬೋಧನೆ, ನಿದ್ರೆಗೆ ಅಧಿಪತಿ ನೀನೆ ಏಕ ಚಂಕನೆ, ಸಿದ್ಧಿ ಬುದ್ಧಿ ಗೆದ್ದ ಗಣಪದಂಬೋಧನೆ, ನಿದ್ರೆಗೆ ಅಧಿಪತಿ ನೀನೆ ಏಕ ಚಂಕನೆ, ತುಂಬುರು ನಾರದ ವಂದಿತ ವಿಘ್ನನಾಶನೆ, ತುಂಬುರು ನಾರದ ವಂದಿತ ವಿಘ್ನನಾಶನೆ, ಹೇರಂಬ ಗಣಪತಿ ನಿನಗೆ ವಂದನೆ, ಹೇರಂಬ ಗಣಪತಿ ನಿನಗೆ ವಂದನೆ, ಶರಣು ಶರಣು ಹೇ ಗಣಪತಿ ಶರಣು ಗಣಪತಿ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ, ಶರಣು ಶರಣು ಹೇ ಗಣಪತಿ ಶರಣು ಗಣಪತಿ. ಶುಭ ಆರಂಭವನ್ನು ಕೊಟ್ಟಂತಹ ಮೋಕ್ಷ ಇವರಿಗೆ ಧನ್ಯವಾದಗಳು. ಇದೀಗ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವಿಷಯ ನಿರ್ವಾಹಕರಾದಂತಹ ಶ್ರೀಯುತ ದಯಾನಂದ್ ಸರ್ ಇವರು ನೆರೆದ ಎಲ್ಲರನ್ನೂ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ಳುತ್ತಾರೆ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಬಿಲ್ಲವ ಸಂಘ ಪುತ್ತೂರು ಇದರ ಆಶ್ರಯದಲ್ಲಿ ಈ ದಿನ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಉದ್ಘಾಟನೆ ನೆರವೇರಿಸಲಿರುವ ನಮ್ಮ ನೆಚ್ಚಿನ ಶಾಸಕರಾದ ಅಶೋಕ್ ರೈ ಕೋಡಿಂಬ KS ಇವರು ಇದೀಗ ಗಮನವನ್ನು ಸೇರಲಿದ್ದಾರೆ. ಅವರಿಗೆ ಪೂರಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಸಮಾರಂಭದ ಮುಖ್ಯ ಅತಿಥಿಗಳು ಅಮಲ ರಾಮಚಂದ್ರ, ಅಧ್ಯಕ್ಷರು ನಗರ ಯೋಜನಾ ಪ್ರಾಧಿಕಾರ ಪುತ್ತೂರು, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಇವರಿಗೆ ಶ್ರೀ ರವಿಕುಮಾರ್ ಇವರು ಉಗುತಿ ನೀಡಿ ಈ ಸಮಾರಂಭದ ಮುಖ್ಯ ಅತಿಥಿಗಳು ಕೆಡಂಗಿ ಅವರು ಅನಿವಾರ್ಯ ಕಾರ್ಯದಿಂದ ಭಾಗವಹಿಸುತ್ತಿಲ್ಲ. ಆದ ಕಾರಣ ಪುತ್ತೂರು ತಾಲೂಕು ನಾರಾಯಣ ಗುರುಸ್ವಾಮಿ ಬಿಲ್ಲವ ಸಂಘದ ಉಪಾಧ್ಯಕ್ಷರಾದ ಶ್ರೀ ಚಿದಾನಂದರವರು ಚಿದಾನಂದ ಸುವರ್ಣರವರು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಇವರಿಗೆ ಶ್ರೀ ಚಂದ್ರನಾಯ್ಕ್ ಇವರು ಉಗುತ್ಯ ನೀಡಿ ಸ್ವಾಗತಿಸುತ್ತಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಅವರ ಗುರು ಸಂದೇಶವನ್ನು ನೀಡಲಿದ್ದಾರೆ ಶ್ರೀ ರಾಜೇಶ್ ನೆಲ್ಲಿತಡ್ಕ, ಸಹ ಶಿಕ್ಷಕರು ಮುಖ್ಯ ಶಿಕ್ಷಕರು ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ ಬೆಟ್ಟಂಪಾಡಿ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ನೀಡುತ್ತೀವಿ. ಇವರಿಗೆ ನಾಗೇಂದ್ರ ನಾಯ್ಕ್ ಉಪತಹಸೀಲ್ದಾರರು ಉಗುತ್ಯ ನೀಡಿ ಸ್ವಾಗತಿಸಲಿದ್ದಾರೆ. ಈ ಸಮಾರಂಭದ ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯಾದ ನವೀನ್ ಕುಮಾರ್ ಭಂಡಾರಿ ಅವರು ಉಪಸ್ಥಿತರಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಇವರಿಗೆ ಶ್ರೀ ಪ್ರಸನ್ನ ಕುಮಾರ್ ಇವರು ಉಗುತ್ಯ ನೀಡಿ ಸ್ವಾಗತಿಸುತ್ತಾರೆ. ಈ ಸಮಾರಂಭದ ವೇದಿಕೆಯಲ್ಲಿ ಪುತ್ತೂರು ನಗರಸಭೆಯ ಪೌರಾಯುಕ್ತರಾದ ಶ್ರೀಮತಿ ವಿದ್ಯಾಸ್ ದಾಲೆ ಅವರು ಉಪಸ್ಥಿತರಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಚಂದ್ರಕುಮಾರ್ ಅವರು ಉಗುತ್ಯ ನೀಡಿ ಸ್ವಾಗತಿಸುತ್ತೇವೆ. ಈ ಸಮಾರಂಭದಲ್ಲಿ ಪುತ್ತೂರು ತಾಲೂಕು ನಾರಾಯಣ ಗುರುಸ್ವಾಮಿ ಸಂಘದ ಬಿಲ್ಲವ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಬಿಲ್ಲವ ಸಮಾಜದ ಸಮಾಜ ಬಾಂಧವರು, ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರು ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಈ ತಾಲೂಕು ಆಡಳಿತ ಸೌಧದ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರಿದ್ದಾರೆ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರನ್ನು ಸ್ವಾಗತಿಸಿದಂತಹ ದಯಾನಂದ್ ಸರ್ ಇವರಿಗೂ ಸ್ವಾಗತವನ್ನು ಬಯಸುತ್ತಾ ಮಾನ್ಯ ಶಾಸಕರ ಆಗಮನಕ್ಕಾಗಿ ನಾವು ನಿರೀಕ್ಷಿಸ್ತಾ ಇರೋದು ಕೂಡ ಮುಂದಕ್ಕೆ
ಬೆಟ್ಟಂಪಾಡಿಯ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ರಾಜೇಶ್ ನೈಲಿತರ್ಕ ಇವರು ಈ ದಿನದ ಪ್ರಧಾನ ಭಾಷಣವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾರೆ. ರಾಷ್ಟ್ರೀಯ ರಾಜ್ಯ ಸಮಿತಿಯ ಸರ್ವ ಸದಸ್ಯರು, ನಮ್ಮ ಶ್ರೀ ನಾರಾಯಣ ಸ್ವಾಮಿ ವಿಲಾಸ ಸಂಘದ ಸರ್ವ ಸದಸ್ಯರು, ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಬಂಧು ಮಿತ್ರರೇ, ಪತ್ರಿಕಾ ಮಾಧ್ಯಮದವರೇ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮಿ ಪರಿತ್ರಾಣಾಯ ಸಾಧನಾನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ಮಾತು. ಯಾವಾಗ ಭರತಖಂಡದಲ್ಲಿ ಧರ್ಮ ನಾಶ ಆಗಿ ಅಧರ್ಮ ಮೇಲಕ್ಕೆ ಬರುತ್ತೆ, ಯಾವಾಗ ಕ್ರೂರ ಕೃತ್ಯಗಳು ಜಗತ್ತಲ್ಲಿ ನಡೀತದೆ, ಆಗ ನಾನು ಎದ್ದು ಬರುತ್ತೇನೆ ಅಂತ ಕೃಷ್ಣ ಹೇಳಿದ್ದ. ಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥ ಮಾತು ಅಕ್ಷರಶಃ ನಿಜವಾಗಿರುವಂತದ್ದು 19ನೇ ಶತಮಾನದ ಕೇರಳದಲ್ಲಿ ಅಂತ ನಾನು ತಿಳಿಸ್ತೇನೆ. ನಮ್ಗೆಲ್ಲರಿಗೂ ಗೊತ್ತಿದೆ 19ನೇ ಶತಮಾನದ ಕೇರಳದಲ್ಲಿ, 18ನೇ ಶತಮಾನದ ಕೇರಳದಲ್ಲಿ ಯಾವ ರೀತಿಯ ಜಾತಿ ವೈಷಮ್ಯಗಳು, ಧರ್ಮ ವೈಷಮ್ಯಗಳಿದ್ದು, ಅಂತಹ ಶತಮಾನದ ಕಾಲದಲ್ಲಿ ಅತ್ಯಂತ ನಿಕೃಷ್ಟ ಸಮಾಜದಲ್ಲಿ ಬಹಳಷ್ಟು ಕಷ್ಟದಿಂದ ಜೀವನ ಸಾಗಿಸ್ತಕ್ಕಂಥ ಕುಟುಂಬಗಳು ಸಾವಿರಾರು ಇರುತ್ತವು. ಆ ಸಮಾಜದ ಅತ್ಯಂತ ಕಡು ವ್ಯವಸ್ಥೆಯಲ್ಲಿರ್ತಕ್ಕಂತಹ, ಸಾಮಾಜಿಕ ವ್ಯವಸ್ಥೆಯಿಂದ ಹೊರಗೆ ತಳ್ಳಲ್ಪಟ್ಟಂತಹ ಒಂದು ಮನೆಯಲ್ಲಿ ಧರ್ಮದ ಉದ್ಧಾರ ಮಾಡತಕ್ಕಂಥ ಒಂದು ಮಗುವಿನ ಜನನ ಆಗುತ್ತದೆ. ಭಾರತೀಯ ಸನಾತನ ಧರ್ಮದ ಸಂತರ ಸಂಖ್ಯೆಯ 40ನೆಯ ಸಂತನಾಗಿ ನಾರಾಯಣ ಹುಟ್ಟುಕೊಳ್ತಾನೆ. ವೈದಿಕ ಪರಂಪರೆಯ ಗಂಧ ಗಾಳಿ ಇಲ್ಲದಿರತಕ್ಕಂತಹ ಹುಡುಗ ಬ್ರಹ್ಮರ್ಷಿ ಪದವಿಗೆ ಇರ್ತಾನೆ. ಬಹಳ ಅದ್ಭುತ, ಬ್ರಹ್ಮರ್ಷಿ ಪದವಿಗೆ ಇರ್ತಾನೆ. ವೇದಗಳನ್ನು ಅಧ್ಯಯನ ಮಾಡಿ ವೇದದ ಮೇಲೆ ಭಾಷೆಗಳನ್ನು ಬರೆಯತಕ್ಕಂಥ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಬ್ರಹ್ಮರ್ಷಿ ಆಗ್ತಾರೆ. ನಮಗೆಲ್ಲರಿಗೂ ಗೊತ್ತಿದೆ, ಅದನ್ನು ಮತ್ತೆ ಉಲ್ಲೇಖ ಮಾಡುವಂತ ಅನಿವಾರ್ಯತೆ ಇಲ್ಲ. ತೀಯ ಸಮಾಜದಲ್ಲಿ ಹುಡ್ತಾರೆ. ಮಾದನ್ ಆಶ್ರಮ ಮತ್ತು ಕುಟ್ಟಿ ಅಮ್ಮಾಲ್, ಕೇರಳದ ಕಾಳಿದಾಸ ಅಂತ ಹೇಳತಕ್ಕಂತಹ ಮಾವ ಅವರಿಗೆ ಸಿಗ್ತಾನೆ. ಚಿಕ್ಕ ಪ್ರಾಯದಲ್ಲಿ ಮೂತಪಿಲ್ಲೆಯವರಿಂದ ವಿದ್ಯಾಭ್ಯಾಸ ಆಗುತ್ತೆ. ಅದರ ನಂತರ ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ಅವರ ಮಾವ ಕೃಷ್ಣ ವೈದ್ಯರ್, ಔರಾಘಾತ ಪಂಡಿತರಾಗಿದ್ರು ಸಂಸ್ಕೃತ, ಯೋಗ, ತತ್ವಶಾಸ್ತ್ರದಲ್ಲಿ. ಅವರಿಗೆ ಗೊತ್ತಿಲ್ಲದಂತಹ ವಿಷಯಗಳನ್ನು ಮಗು ಹೇಳುವಷ್ಟು ಚಾಕಚಕ್ಯತೆಯನ್ನು ಪಡ್ಕೊಂಡಿರ್ತಾನೆ. ಅಂತ ಹುಡುಗನನ್ನು ನೋಡಿರ್ತಕ್ಕಂಥ ಕೃಷ್ಣ ವೈದ್ಯರು ಆತನನ್ನ ರಾಮನ್ ಪಿಲ್ಲೆ ಯಾಸನ್ ಅವರ ಕರ್ಕೊಂಡು ಹೋಗ್ತಾರೆ. ವಿದ್ಯೆಯನ್ನು ಪಡ್ಕೊಳ್ತಾರೆ. ಯೋಗ, ಭಗವದ್ಗೀತೆ, ವೇದ, ಉಪನಿಷತ್ತುಗಳ ಮೇಲೆ ಬೇಕಾದಷ್ಟು ಅಗಾಧವಾದ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂತಹ ನಾರಾಯಣ ಗುರುಗಳು ಆಲೋಚನೆ ಮಾಡ್ತಾರೆ. ಈ ಸಮಾಜ ಇಷ್ಟು ಹಿಂದುಳಿಲಿಕ್ಕೆ ಕಾರಣ ಏನು? ಈ ಸಮಾಜವನ್ನು ತಿದ್ದುವಂತ ಬಗೆ ಹೇಗೆ? ನನ್ನ ಹುಟ್ಟಿನ ಮೂಲ ಏನು? ಯಾಕಾಗಿ ಹುಟ್ಟಿದ್ದೇನೆ? ಇದರ ಮೇಲೆ ಆಲೋಚನೆ ಮಾಡಿರ್ತಕ್ಕಂಥ ಸ್ವಾಮಿಗಳು ತನ್ನ ಎಳವೆ ಪ್ರಾಯದಲ್ಲಿ ಮರುತಮಲೆ ಬೆಟ್ಟಕ್ಕೆ ಹೋಗ್ತಾರೆ. ಪಿಲ್ಲತರ ಅಂತಕ್ಕಂಥ ಒಂದು ಗುಹೆಯನ್ನು ಪ್ರವೇಶಿಸ್ತಾರೆ. ಸುಮಾರು ದಿವಸಗಳ ಕಾಲ ಅದರಲ್ಲಿ ಉಪವಾಸನ ಮಾಡ್ತಾ ಧ್ಯಾನಾಸಕ್ತರಾಗ್ತಾರೆ. ಸ್ಥಿತಾಪ್ರಜ್ಞರಾಗಿರ್ತಕ್ಕಂಥ ಗುರುಗಳಿಗೆ ಆಧ್ಯಾತ್ಮದ ಅನುಭೂತಿ ಆಗ್ತದೆ. ಅದರ ನಂತರ ಕೆಲಸ ಕಾರ್ಯಗಳು ನಮಗೆ ಬಹಳಷ್ಟು ಗೊತ್ತಿದೆ. ಅರವಿಪುರದಲ್ಲಿ 1888ರಲ್ಲಿ ಮಾಡಿರ್ತಕ್ಕಂಥ ವಿಶೇಷ ಸಾಧನೆಗಳು, ನಿಕೃಷ್ಟ ನೊಂದ ಕಡು ಸಮಾಜದ ಏಳಿಗೆಗೋಸ್ಕರ ದೇವಸ್ಥಾನಕ್ಕೆ ಹೋಗತಕ್ಕಂಥ ಅವಕಾಶ ಇಲ್ಲಿರ್ತಕ್ಕಂತಹ ಮನುಷ್ಯರಿಗೆ ದೇವಸ್ಥಾನಕ್ಕೆ ಹೋಗುವಂತಹ, ದೇವರನ್ನು ಪೂಜಿಸತಕ್ಕಂತಹ ಯೋಗ್ಯತೆಯನ್ನು ಕೊಡಬೇಕು ಎನ್ನುವಂತಹ ನೆಲೆಯಲ್ಲಿ ಆಲೋಚನೆ ಮಾಡಿರತಕ್ಕಂತಹ ಗುರುಗಳು ನೈಯಾರ್ ನದಿಯ ದಡದಲ್ಲಿ ಆ ಅರವಿಪುರದ ದಟ್ಟ ಕಾಡಿನಲ್ಲಿ ದೇವಸ್ಥಾನದ ಸ್ಥಾಪನೆಯನ್ನು ಮಾಡ್ತಾರೆ. ದೇವಸ್ಥಾನವನ್ನು ಯಾರು ಸ್ಥಾಪನೆ ಮಾಡಬಹುದು ಬಂಧುಗಳೇ? ಆದ್ರೆ ನಾರಾಯಣ ಗುರುಗಳು ಮಾಡಿರ್ತಕ್ಕಂಥ ದೇವಸ್ಥಾನ ಎಂಥದ್ದು, ಮಾತ್ರ ಅದರ ಹಿಂದಿನ ಮರ್ಮವೇನು, ಅದರ ಔಚಿತ್ಯವೇನು? ನಾವಾದ್ರೆ ಹೋರಾಟ ಮಾಡಿ, ಪ್ರತಿಕಾರ ಮಾಡಿ, ಉಳ್ಳವರ ಮತ್ತು ಇಲ್ಲದವರ ನೋಡಿ ದೊಡ್ಡದಾದಂತಹ ಕಂದಕವನ್ನು ಸೃಷ್ಟಿ ಮಾಡಿ ಸಮಾಜವನ್ನು ಕೆಡತಕ್ಕಂಥ ಕೆಲಸ ಮಾಡ್ತಿರಬಹುದಿತ್ತು. ಆದ್ರೆ ನಾರಾಯಣ ಗುರುಗಳು ಹೇಳ್ತಾರೆ, ನಾನು ಶಿವನನ್ನ ಪ್ರತಿಷ್ಠಾಪನೆ ಮಾಡಿದ್ದೆ ಅಂತ ಹೇಳಿದ್ರೆ ಅದು ಕಡು ಮೈಲಿಗೆ ಶಿವನನ್ನ. ಉಳ್ಳವರು ಕೇಳ್ತಾರೆ, ನಿನಗೆ ಶಿವನನ್ನು ಆರಾಧಿಸುವಂಥದ್ದು, ಶಿವನನ್ನು ಪ್ರತಿಷ್ಠೆ ಮಾಡತಕ್ಕಂಥ ಶಕ್ತಿ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ನಾರಾಯಣ ಗುರುಗಳು ಹೇಳ್ತಾರೆ, ನಾನು ಶಿವನನ್ನ ಸೃಷ್ಟಿ ಮಾಡಿದ್ದಲ್ಲ, ನಾನು ಶಿವನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇನೆ ಅಂತ ಕೇಳಿದ್ರೆ ಅದು ನಮ್ಮಂತಹ ಮೈಲಿಗೆ ಇರತಕ್ಕಂಥ ವ್ಯಕ್ತಿಗಳು ಪೂಜೆ ಮಾಡತಕ್ಕಂಥ ಶಿವ. ಉಳ್ಳವರ ಶಿವನನ್ನು ನಾನು ಆರಾಧನೆ ಮಾಡಲಿಲ್ಲ. ನಮ್ಮ ಶಿವ ಮೈಲಿಗೆ ಶಿವ. ಮೈಲಿಗೆ ಶಿವನನ್ನ ಸಮಾಜ ಯಾರು ಆರಾಧನೆ ಮಾಡಬಹುದು ಅಂತ ಹೇಳ್ತಾರೆ.
ಸಾವಿರಾರು ವರ್ಷಗಳಿಂದ ಪುರೋಹಿತಶಾಹಿ ವರ್ಗಗಳಿಂದ ದೂರ ಇರ್ತಕ್ಕಂಥ ಈ ಸಮಾಜವನ್ನ ದೇವಸ್ಥಾನದ ಕಡೆಗೆ ಹೋಗತಕ್ಕಂಥ ದೊಡ್ಡ ಕೆಲಸವನ್ನ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮಾಡ್ತಾರಲ್ಲ, ಇದು ನಮಗೆ ಆದರ್ಶ ಅಂತ ನಾನು ಭಾವಿಸ್ತೇನೆ. ತದನಂತರ ದಿವಸಗಳಲ್ಲಿ ಸುಮಾರು 79 ದೇವಸ್ಥಾನಗಳನ್ನ, ಅದರ 41 ದೇವಸ್ಥಾನಗಳನ್ನು ಸ್ವತಃ ನಾರಾಯಣಗುರುಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಎಂತಹ ದೇವಸ್ಥಾನಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಬಂಧುಗಳೇ? ಒಂದು ದೇವಸ್ಥಾನದಲ್ಲಿ ಕೇವಲ ಕನ್ನಡಿಯನ್ನ ಇಟ್ಟು ದೇವರ ಪ್ರತಿಬಿಂಬವನ್ನ ನಾನು ನೋಡುತ್ತೇನೆ ಎನ್ನುತಕ್ಕಂಥ ಭಾವನೆಯಿಂದ, ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡಿಕೊಂಡಾಗ ನಮಗೆ ನಾವು ಹೇಗೆ ಕಾಣ್ತೇವೆ, ನನ್ನ ಆತ್ಮ ಸಾಕ್ಷಾತ್ಕಾರ ಆಗಬೇಕು, ನನ್ನ ಆತ್ಮ ಪರಿಪೂರ್ಣವಾಗಬೇಕು, ಆತ್ಮನೇ ನಾನು ದೇವರು ಎನ್ನತಕ್ಕಂಥ ಶಂಕರಾಚಾರ್ಯರ ಪದ್ಧತಿಯನ್ನು ಮುಂದುವರಿಸ್ತಾರೆ. ಇನ್ನೊಂದು ದೇವಸ್ಥಾನದಲ್ಲಿ ಸತ್ಯ, ದಯೆ, ಸಹನೆ, ಪ್ರೇಮ ಇನ್ನತಕ್ಕಂಥ ವಿಷಯವನ್ನು ಬರೆದು ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಒಂದ್ ಕಡೆ ಓಂಕಾರ ಬರೆದಂತ ಓಂಕಾರವನ್ನು ಬರೆದು ಅದನ್ನು ಪ್ರತಿಷ್ಠಾಪನೆ ಮಾಡಿ ಹೇಳ್ತಾರೆ, ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು, ನಾವೆಲ್ಲರೂ ಮನುಷ್ಯರು, ಕೊಂದು ತಿನ್ನುವುದು ಬದುಕಲ್ಲ, ಹಂಚಿ ತಿನ್ನುವುದು ಬದುಕು, ಉಳ್ಳವರು ಮತ್ತು ಇಲ್ಲದವರು ಎಲ್ಲರೂ ಸರ್ವಶಕ್ತನ ಮಕ್ಕಳು ಇರತಕ್ಕಂತಹ ಭಾವನೆಯನ್ನ ಜಗತ್ತಿನಾದ್ಯಂತ ಪ್ರಚರಿಸುತ್ತಾರೆ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು. ಬಹಳ ದೊಡ್ಡ ಸಾಧನೆಗಳನ್ನು ಮಾಡ್ತಾ ಮುಂದುವರಿತಕ್ಕಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕತೆ ಗೊತ್ತಿದೆ ನಮಗೆ. ವೈಕಂ ಸತ್ಯಾಗ್ರಹ, ಮಹಾತ್ಮ ಗಾಂಧೀಜಿಯನ್ನು ಭೇಟಿ ಆಗ್ತಾರೆ. ಎಂತ ಅದ್ಭುತವಾದಂತಹ ಸತ್ಯಾಗ್ರಹ, ನಾಗರಿಕ ಹಕ್ಕುಗಳಿಗೋಸ್ಕರ ಇಡೀ ಸಮುದಾಯವನ್ನು ಸೇರಿರ್ತಕ್ಕಂಥ ಹೋರಾಟ ನಡೆದಿದ್ರೆ ಅದು ಕೇರಳದಲ್ಲಿ ವೈಕಂ ಸತ್ಯಾಗ್ರಹ. ಆದ್ರೆ ನಾರಾಯಣ ಗುರುಗಳಿಂದ ಪ್ರಭಾವಿತಗೊಳ್ತಾರೆ ಮಹಾತ್ಮ ಗಾಂಧಿ ಒಂದು ಕಡೆ ಬರೀತಾರೆ, ಕೇರಳದ ಸುಂದರವಾದಂತಹ ಈ ಪವಿತ್ರ ಭೂಮಿಯಲ್ಲಿ ಇಂಥ ಅವಧೂತನನ್ನ ಸಂಧಿಸ್ತಕ್ಕಂಥ ಯೋಧ ನನ್ನ ಪಾಲಿಗೆ ಬಂದಿದ್ರೆ ನಾನು ಅಕ್ಷರಶಃ ನಾನು ಪುಣ್ಯವಂತ ಅಂತ ಮಹಾತ್ಮ ಗಾಂಧೀಜಿ ಬರ್ಕೊಳ್ಬೇಕಾದ್ರೆ ನಾರಾಯಣ ಗುರುಗಳನ್ನ ನಾವು 4 ಗೋಡೆಯ ಮಧ್ಯೆ ಕೂತ್ಕೊಂಡು ಆರಾಧನೆ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಇವತ್ತೇನಾಗ್ಬೇಕಾಗಿತ್ತು, ನಾರಾಯಣ ಗುರುಗಳನ್ನು ನಾವು ಆರಾಧನೆ ಮಾಡಬೇಕಾದ್ರೆ ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟ ಎಲ್ಲೇ ಇರಲಿ, ವೈಯಕ್ತಿಕ ಹೇಳುವುದಾದ್ರೆ ಇದು ಸಮಾಜದ ಎಲ್ಲರನ್ನ ಸೇರಿಸಿಕೊಂಡು ಸಾಮುದಾಯಿಕವಾಗಿ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡತಕ್ಕಂಥ ಮನೋಭಾವನೆಗಳನ್ನು ಸೃಷ್ಟಿಯಾಗಬೇಕು. ನಾವಿವತ್ತು ನಾರಾಯಣ ಗುರುಗಳ ಬಗ್ಗೆ ಕವಿ ರವೀಂದ್ರ ಬರತಕ್ಕಂಥ ಮಾತನ್ನ ಕೇಳ್ತೇವೆ. ರವೀಂದ್ರರು 1923ರಲ್ಲಿ ನಾರಾಯಣ ಗುರುಗಳನ್ನು ಭೇಟಿ ಆಗ್ತಾರೆ. ವಿಶ್ವಕವಿಯವರು, ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ನಾನು ಸಂಚರಿಸಿದ್ದೇನೆ, ಜಗತ್ತಿನ ಅನ್ಯಾನ್ಯ ಸಮುದಾಯದ ಸ್ವಾಮೀಜಿಗಳನ್ನ, ಸಂತರನ್ನ ಸಂಧಿಸಿದ್ದೇನೆ. ಆದ್ರೆ ಕೇರಳದ ಈ ಮಲಯಾಳದ ಹುಡುಗ ಈ ಸ್ವಾಮೀಜಿ ಅವರನ್ನು ನೋಡಿದಾಗ ಅವರ ತೇಜೋಪೂರ್ಣವಾದಂತಹ ಮುಖವನ್ನು ನೋಡಿದಾಗ ನನಗೆ ಶಿವನನ್ನು ನೋಡಿದ ಅನುಭವ ಆಗ್ತದೆ. ಅವರ ಮುಖವನ್ನು ನೋಡಿದಾಗ ನನಗೆ ಅವರ ಯೋಗ ಶಕ್ತಿ ನನಗೆ ಗೋಚರಿಸುತ್ತದೆ. ಇಂತಹ ಅದ್ಭುತವಾದಂತಹ ಅಸಾಮಾನ್ಯವಾದ ವ್ಯಕ್ತಿಯನ್ನ ಜಗತ್ತು ಕಂಡಿಲ್ಲ ಅಂತ ರವೀಂದ್ರರು ಉದ್ಧಾರ ಮಾಡಬೇಕಾದ್ರೆ ನಮ್ಮ ನಾರಾಯಣ ಗುರುಗಳು ಮಾಡಿರ್ತಕ್ಕಂಥ ಸಾಧನೆಗಳು ಅದೇನು? ನಾರಾಯಣ ಗುರುಗಳು ಒಂದು ಕಡೆ ಹೇಳ್ತಾರೆ, ಶಿವಗಿರಿಯ ಸನ್ಯಾಸದ ಹೋರಾಟ ಏನಿದೆ, ಶಿವಗಿರಿ ಮಠದ ಸ್ಥಾಪನೆ ಉದ್ದೇಶ ಏನಿದೆ, ಇದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಇದು ಸಾಮಾಜಿಕ ಸಂಘಟನೆ. ಅವರು ಹೇಳ್ತಾರೆ, ಪ್ರಥಮವಾಗಿ ನಾವು ಕೊಡಬೇಕಾದ್ದು ಶಿಕ್ಷಣ ಅಂತ. ಶಿಕ್ಷಣ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು? ಕೇವಲ ಡಿಗ್ರಿಯನ್ನು ಪಡ್ಕೊಳ್ಳೋದು, ಸ್ನಾತಕೋತ್ತರ ಪದವಿಗಳನ್ನು ಪಡ್ಕೊಳ್ಳೋದು ಶಿಕ್ಷಣ ಅಲ್ಲ, ಭೌತಿಕ ದಾಸ್ಯವನ್ನು ಬಿಡತಕ್ಕಂತಹ, ತೆಗೆದುಹಾಕತಕ್ಕಂಥ ಶಿಕ್ಷಣವನ್ನು ಸಮಾಜದ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ನಾರಾಯಣ ಗುರುಗಳು ಹೇಳ್ತಾರೆ. ಶುಚಿತ್ವ ಯಾಕೆ ಕೇರಳದಲ್ಲಿ ನಿಮ್ಗೆ ಗೊತ್ತಿದೆ, ಈಳವರ ಸಮುದಾಯದಲ್ಲಿ ಮದ್ಯಪಾನವನ್ನು ಮಾಡುವಂಥದ್ದು, ಮದ್ಯಪಾನವನ್ನು ತೆಗೆಯುವಂತ ಕೆಲಸಗಳು ನಡೀತಾ ಇತ್ತು. ಶುಚಿತ್ವದ ಕೊರತೆ ಇತ್ತು ನಮ್ಮಲ್ಲಿ. ಅದಕ್ಕೋಸ್ಕರ ಅವರು ಹೇಳ್ತಾರೆ, ಯಾರು ಕೂಡ ಮದ್ಯವನ್ನು ಸೇವಿಸಬೇಡಿ, ಮದ್ಯವನ್ನು ಮಾರಬೇಡಿ, ತೆಗೆಯಬೇಡಿ, ಕುಡಿಯಬೇಡಿ ಅನ್ನತಕ್ಕಂಥ ವಾದವನ್ನ ಪ್ರಚರಿಸುತ್ತಾರೆ. ಆದ್ರೆ ಒಂದಷ್ಟು ಹೋರಾಟಗಳು, ಒಂದಷ್ಟು ವಿರೋಧಾಭಾಸಗಳು ಸ್ವಾಮೀಜಿಯವರ ಮುಂದೆ ಬರುತ್ತದೆ. ಆಗ ಸ್ವಾಮಿಯವರು ಹೇಳ್ತಾರೆ, ನಮ್ಮಲ್ಲಿ ಬೇಕಾಗಿರುವುದು ವಿದ್ಯಾರ್ಥಿಗಳಂತೆ. ವಿದ್ಯಾರ್ಥಿ ಇದ್ದಾಗ ನಮಗೆ ಒಳ್ಳೆಯ ಗುಣಗಳು ಮೂಡಿಕೊಳ್ತದೆ, ಅದರೊಟ್ಟಿಗೆ ಒಳ್ಳೆಯ ಶಿಕ್ಷಣ ಪಡ್ಕೊಳ್ಬೇಕು, ಶುಚಿತ್ವರಾಗಿರ್ಬೇಕು, ಸಂಘಟನೆ ಮಾಡಬೇಕು. ನಾವು ಸಂಘಟನೆ ಮಾಡಿದ್ರೆ ಸಾಕಾಗುವುದಿಲ್ಲ. ಕೃಷಿ, ಕೈಗಾರಿಕೆ, ವಾಣಿಜ್ಯ ಈ ವ್ಯವಹಾರಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಯಾರನ್ನ ಮದ್ಯ ಮಾರಬೇಡಿ ಅನ್ನತಕ್ಕಂಥ ಮಾತನ್ನ ಹೇಳಿ ಅವರನ್ನ ಆ ಕೆಲಸದಿಂದ ವಿಮುಕ್ತಿಗೊಳಿಸ್ತಾರ ಅಂತಹ ವ್ಯಕ್ತಿಗಳಿಗೆ ತೆಂಗಿನ ನಾರಿನ ಉದ್ಯಮವನ್ನು ಕಲಿಸಿಕೊಡ್ತಾರೆ. ಅದರ ಮೂಲಕ ನೀವು ಸಮಾಜದಲ್ಲಿ ಮುಂದುವರಿಯತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಕೇವಲ ಮಾತನ್ನ ಮಾತ್ರ ಹೇಳ್ತಾ ಇಲ್ಲ, ಅವ್ರು ಹೇಳ್ತಾರೆ, ನಾನು ನಡೆದಂತೆ ನಡಿ, ನಾನು ನುಡಿದಂತೆ ಅಲ್ಲ ಅಂತ. ಇದು ಹೇಳುವಂಥದ್ದು ಈಗ ಪ್ರಸ್ತುತ ಸಮಾಜದಲ್ಲಿ ಕಷ್ಟ. ನಾವೆಲ್ಲರೂ ಭಾಷಣ ಮಾಡಬಹುದು, ಪ್ರಖರವಾದ ವಾಗ್ಮಿಗಳಿದ್ದಾರೆ, ಆದ್ರೆ ಯಾರು ಕೂಡ ನುಡಿದಂತೆ ನಡೆ ಅಂತ ಹೇಳತಕ್ಕಂಥ ಧೈರ್ಯ ಇರುವುದಿಲ್ಲ. ಆ ಧೈರ್ಯ ಬಂದಿದ್ರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರಿಗಿತ್ತು. ಆದ ಕಾರಣ ಅವರು ಹೇಳ್ತಾರೆ, ನಾನು ನುಡಿದಂತೆ ನಡೆದಿದ್ದೇನೆ, ನೀವು ನಡೆಯಿರಿ. ನನ್ನ ಮಾತನ್ನು ಕೇಳಿಕೊಂಡು ನಡಿಬೇಡಿ. ನಾನು ಏನಿದ್ದೇನೆ, ನನ್ನ ಶರೀರ, ನನ್ನ ಮಾತು, ವಾಕ್ ಇವುಗಳನ್ನು ಕೇಳಿಕೊಂಡು ನಾನು ಇದ್ದ ಹಾಗೆ ನೀವು ನನ್ನೊಟ್ಟಿಗೆ ಬನ್ನಿ ಅಂತ ಗುರುಗಳು ಕರೀತಾರಲ್ಲ. ಇಂತಹ ಒಬ್ಬ ದಾರ್ಶನಿಕ, ಶ್ರೇಷ್ಠ ಮಾನವತಾವಾದಿ. ನಿಮಗೆ ಗೊತ್ತಿರಬಹುದು ಸಂಘಟನೆ ಹೇಗೆ ಕಟ್ಟಬೇಕು. ಇವತ್ತು ಸಂಘಟನೆಗಳು ಬಹಳಷ್ಟು ಬೆಳೆಯುತ್ತದೆ, ಬೇರೆ ಬೇರೆ ಸಂಘಟನೆಗಳನ್ನ ನಾವು ಕಾಣಬಹುದು. ಆದ್ರೆ ಡಾಕ್ಟರ್ ಪಲ್ಪು
ಬಹಳ ದೊಡ್ಡ ಕಥೆ ಇದೆ ನಮಗೆ. SNDP ಸ್ಥಾಪನೆಯಿಂದ ಇರತಕ್ಕಂತ ಕುಮಾರ್ ಹಾಸನ್ ಇರ್ಬೋದು, ಸಹೋದರ ಅಯ್ಯಪ್ಪನ್ ಇರ್ಬೋದು, TK ಮಾಧವನ್ ಇರ್ಬೋದು, ಡಾಕ್ಟರ್ ಪಲ್ಪು ಇರ್ಬೋದು. ಒಬ್ಬ ಇಳವ ಸಮಾಜದಲ್ಲಿ ಹುಟ್ಟಿ ಕೇರಳದಿಂದ ಮದ್ರಾಸಿಗೆ ಹೋಗಿ ಅಲ್ಲಿನ ಮೈಸೂರು ಸಂಸ್ಥಾನದ ಅಲ್ಲಿ ವೈದ್ಯರಾಗಿದ್ದುಕೊಂಡು ಸ್ವಾಮಿ ವಿವೇಕಾನಂದರನ್ನ ಭೇಟಿಯಾಗಿ ಕೇರಳದಲ್ಲಿ ಸಂಘಟನೆ ಮಾಡಬೇಕು ಎನ್ನತಕ್ಕಂಥ ಒಂದು ಇರಾದೆಯನ್ನು ಇಟ್ಟುಕೊಂಡು ಆ ಮೂಲಕ ಸ್ವಾಮಿ ವಿವೇಕಾನಂದರನ್ನ ಕರ್ನಾಟಕದ ಭಾಗಕ್ಕೆ ಕೇರಳಕ್ಕೆ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪುಣ್ಯಾತ್ಮ, ನಿನ್ನಲ್ಲಿ ಚಿನ್ನವನ್ನ ಇಟ್ಕೊಂಡು ನೀನು ಬೇರೆ ಕಡೆಯಿಂದ ಚಿನ್ನವನ್ನು ತರುವಂತ ಪ್ರಯತ್ನ ಯಾಕೆ ಮಾಡ್ತೀವಿ? ನಿನ್ನ ಕೇರಳದ ಈಳವ ಸಮುದಾಯ, ಶೋಷಿತ ವರ್ಗ ಯಾವುದೇ ಇದೆಯೋ ಇವನ್ನ ಸರಿ ಮಾಡಬೇಕಿದ್ರೆ ನೀನು ಕೇವಲ ಒಬ್ಬ ಆಧ್ಯಾತ್ಮಿಕ ಗುರುವಿಂದ ಸಾಧ್ಯ ಇದೆ. ಅಂತ ಆಧ್ಯಾತ್ಮಿಕ ಗುರು ನಿನ್ನ ಕೇರಳದಲ್ಲಿದ್ದಾರೆ, ಅವರನ್ನು ಹೋಗಿ ಮಾತಾಡು. ಆ ಮೂಲಕ ಕೇರಳದ ಶೋಷಿತ ಜನಾಂಗಕ್ಕೆ ದಾರಿದೀಪನೀನಾಗು ಅಂತ ಹೇಳತಕ್ಕಂಥ ಮಾತನ್ನು ಡಾಕ್ಟರ್ ಪಲ್ಪು ಅವರಿಗೆ ಹೇಳ್ತಾರೆ. ಅದ ನಂತರ ಡಾಕ್ಟರ್ ಪಲ್ಪು ಮತ್ತು ಸ್ವಾಮಿ ನಾರಾಯಣ ಗುರುಗಳು ಸಂಧಿಸ್ತಾರೆ. SNDP ಸ್ಥಾಪನೆ ಆಗ್ತದೆ. ಸುಮಾರು ಶಾಲೆಗಳು, ಕಾಲೇಜುಗಳು ಸ್ಥಾಪನೆ ಆಗ್ತದೆ. ಒಂದು ಕಡೆ ಸ್ವಾಮಿ ನಾರಾಯಣ ಗುರು ಸ್ವಾಮಿಗಳು ಹೇಳ್ತಾರೆ, ಶಾಲೆಯ ಉದ್ದೇಶ ಏನು? ಶಿಕ್ಷಣ ಉದ್ದೇಶ ಏನು? ಯಾಕೆ ಶಾಲೆಗಳನ್ನು ಸ್ಥಾಪನೆ ಮಾಡಬೇಕು? ಶಾಲೆ ಎನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ಕೊಡ್ಲಿಕ್ಕೆ ಇರುವಂಥದ್ದು. ಅಲ್ಲಿ ಜಾತಿ ಮತ ಭೇದಗಳು ಇರಬಾರ್ದು. ಒಂದು ವೇಳೆ ಶಾಲೆಯ ಸಂಖ್ಯೆ ಕಮ್ಮಿ ಆದ್ರೆ ನಾನು ದೇವಸ್ಥಾನವನ್ನು ತೊರೆದು ಕೂಡ ದೇವಸ್ಥಾನದ ಮಕ್ಕಳನ್ನು ಯಾರು ಭಕ್ತರಿದ್ದಾರೆ ಅವರನ್ನು ಹೊರಗೆ ತಂದು ವಿದ್ಯಾಭ್ಯಾಸಕ್ಕೆ ಆ ದೇವಸ್ಥಾನವನ್ನು ಕೊಡುವ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಎನ್ನುವಂತ ಮಾತನ್ನು ಹೇಳುವುದರ ಮೂಲಕ ಶಿಕ್ಷಣದ ಮಹತ್ವವನ್ನು ಸ್ವಾಮಿಯವರು ಒತ್ತಿ ಹೇಳ್ತಾರೆ. ಸ್ವಾಮಿ ನಾರಾಯಣ ಗುರುಗಳು ಪಾನ ನಿಷೇಧದ ಬಗ್ಗೆ ಮಾತಾಡ್ತಾರೆ, ಸಂಘಟನೆಯ ಬಗ್ಗೆ ಮಾತಾಡ್ತಾರೆ, ಕೈಗಾರಿಕೆ ಬಗ್ಗೆ ಮಾತಾಡ್ತಾರೆ, ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾರೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾರೆ, ಸತ್ಯಾಗ್ರಹದ ಬಗ್ಗೆ ಮಾತಾಡ್ತಾರೆ, ಸಂಸ್ಕೃತ ಪುಸ್ತಕಗಳನ್ನು ಬರೀತಾರೆ, ತಮಿಳಲ್ಲಿ ಗ್ರಂಥಗಳನ್ನು ಬರೀತಾರೆ. ಒಟ್ಟಿನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಅಂತ ಹೇಳುವಂಥದ್ದು ಒಬ್ಬ ಅವಧೂತ, ಒಬ್ಬ ದೇವ. ಅದು ಒಂದು ಜಾತಿಗೆ ಸೀಮಿತ ಅಲ್ಲ. ನಾವು ಇವತ್ತೇನಾಗಿದ್ದೇವೆ ಕೇಳಿದ್ರೆ, ಒಟ್ಟಿನಲ್ಲಿ ನಾವೊಂದು ಆ ವ್ಯಕ್ತಿಯನ್ನ ವಿಶೇಷ ಪಾಂಡಿತ್ಯ, ಅಗಾಧವಾದಂತಹ ಚಾಕಚಕ್ಯತೆ ಇರತಕ್ಕಂತಹ ಒಬ್ಬ ವ್ಯಕ್ತಿಯನ್ನ ನಾವು ಒಂದು ಜಾತಿಗೆ ಸೀಮಿತಗೊಳಿಸುವುದರ ಮೂಲಕ ಆ ಮನುಷ್ಯ ಮಾಡಿರ್ತಕ್ಕಂಥ ವಿಶ್ವಮಟ್ಟದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳು 4 ಗೋಡೆಗಳಿಗೆ ಸೀಮಿತ ಆಗುವ ಹಾಗೆ ಮಾಡುತ್ತಿರುವಂತಹ ವಿಷಾದನೀಯ ಸಂಗೀತ ಬಂಧುಗಳೇ. ಇವತ್ತು ನಾವೆಲ್ಲರೂ ಖುಷಿಯಿಂದ ಆರಾಮವಾಗಿ ಬಹಳ ಭಯಮುಕ್ತವಾಗಿ ಈ ಸಮುದಾಯದಲ್ಲಿ ಬದುಕ್ತಿದ್ರೆ ಅದರ ಹಿಂದಿರತಕ್ಕಂಥ ಶಕ್ತಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಂತ ಹೇಳುವಂತ ಮಾತನ್ನ ಹೇಳ್ತಾ, ಸಂಘಟನೆ, ಶಿಕ್ಷಣ ಮತ್ತು ಶುಚಿತ್ವಕ್ಕೆ ಅವರು ಕೊಟ್ಟಂತ ಕಾಣಿಕೆಗಳು ಅಗಾಧವಾಗಿದೆ. ಅಂತಹ ಪುಣ್ಯಾತ್ಮನನ್ನ ಪ್ರತಿ ವರ್ಷ, ಪ್ರತಿನಿತ್ಯ, ಪ್ರತಿದಿನ ನಾವು ಸ್ಮರಣೆ ಮಾಡ್ತಾ ಇದ್ರೆ ನಮ್ಮಲ್ಲಿ ಕೂಡ ಒಂದು ಚೈತನ್ಯ ಸೃಷ್ಟಿ ಆಗಬಹುದು ಎನ್ನುತಕ್ಕಂಥ ಮಾತನ್ನ ಹೇಳ್ತಾ, ಈ ಸ್ವಲ್ಪ ಸಮಯದ ಅವಧಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನ ತಿಳಿಸಿ ಹೇಳತಕ್ಕಂಥ ಪ್ರಯತ್ನಕ್ಕೆ ನನ್ನನ್ನು ಸೇರಿಸಿದ್ದಕ್ಕೆ ತಮಗೆಲ್ಲರಿಗೂ ವಂದಿಸ್ತಾ, ಮತ್ತೊಮ್ಮೆ ಮಗದೊಮ್ಮೆ ನಾವೆಲ್ಲರೂ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳಿದಾಗೆ ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಸಹೋದರರು. ಜಾತಿ ಭೇದಗಳ ಕಂದಕದಲ್ಲಿ ನಾವು ಯಾವತ್ತೂ ಸಿಕ್ಕಿ ಹಾಕುವಂಥದ್ದು ಬೇಡ. ಒಂದೇ ಜಾತಿ, ಒಂದೇ ದೇವರು, ಒಂದೇ ಮತ. ಮನುಷ್ಯರಿಗೆ ಜಾತಿ ಇಲ್ಲ. ಜಾತಿ ಅನ್ನುವಂಥದ್ದು ಪ್ರಾಣಿಗಳಿಗೆ, ಅವುಗಳಿಗೆ ಆ ಜಾತಿಗೆ ಗುಣಗಳಿವೆ. ಮನುಷ್ಯರಿಗೆ ಆ ಗುಣ, ಆ ಜಾತಿಯ ಪಕ್ವತೆ, ಆ ಜಾತಿಯ ಬೌಂಡ್ರಿ ಲೈನ್ಗಳು ಬೇಡ ಎಂತಕ್ಕಂಥ ಸ್ವಾಮಿ ಹೇಳಿದಾರಲ್ಲ, ಅದನ್ನೆಲ್ಲ ನಾವು ಪಾಲಿಸುವ ನಮ್ಮ ಜೀವನದಲ್ಲಿ ಒಬ್ಬ ಆದರ್ಶವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುವನ್ನು ಇಟ್ಟುಕೊಳ್ಳು ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಯವರು ಕೇರಳದಲ್ಲಿರುವ ಪ್ರತಿ ದೇವಾಲಯದ ಬಾಗಿಲುಗಳನ್ನು ಮಾನವರಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೂ ತೆರೆದಿಟ್ಟಿದ್ದಾರೆ. ಸ್ತ್ರೀಯರ ಘನತೆ ಗೌರವಗಳನ್ನು ಎತ್ತಿ ಹಿಡಿದಿದ್ದಾರೆ ಅನ್ನುವಂತಹ ಮಾತುಗಳನ್ನು ನಾವು ಈಗಾಗಲೇ ಕೇಳಿದ್ದೇವೆ. ಆದರೆ ಶ್ರೀಯುತ ರಾಜೇಸರ್ ಅವರ ಇತರ ಮುಖಗಳನ್ನು ಇವತ್ತು ಅನಾವರಣಗೊಳಿಸಿದ್ದಾರೆ. ಅವರು ಕೇವಲ ಧರ್ಮಕ್ಕೆ ಅಥವಾ ದೈವ ಭಕ್ತಿಗೆ ಮಾತ್ರ ಸೀಮಿತರಾಗಿರಲಿಲ್ಲ. ಸಮಾಜದ ಕಳಕಳಿಯುಳ್ಳಂತಹ ದೇಶಭಕ್ತಿಯನ್ನು ಕೂಡ ಪ್ರೇರೇಪಿಸಬಲ್ಲಂತಹ ಒಬ್ಬ ಧೀಮಂತ ನಾಯಕ ಅಂತ ಹೇಳಿಕೊಟ್ಟಿದ್ದಾರೆ. ಇವರ ಉಪನ್ಯಾಸಕ್ಕೆ ನಾವು ಎಲ್ಲರ ಪರವಾಗಿ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಮತಿ ಲೀಲಾವತಿ ಅಣ್ಣನಾಯ್ಕ, ಅಧ್ಯಕ್ಷರು ನಗರಸಭೆ ಪುತ್ತೂರು, ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಆದರಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾರೆ. ಪುತ್ತೂರು ಕಂದಾಯ ನಿರೀಕ್ಷಕರು ಇವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ತಾಲೂಕು ಮಟ್ಟದ ಈ ಆಚರಣಾ ಸಮಿತಿಯ ವತಿಯಿಂದ ನಡೀತಾ ಇರುವ ಆಚರಣೆಯಲ್ಲಿ ಶ್ರೀ ಅಮಲ ರಾಮಚಂದ್ರ, ಮಾನ್ಯ ಅಧ್ಯಕ್ಷರು, ಪುತ್ತೂರು ನಗರ ಯೋಜನಾ ಪ್ರಾಧಿಕಾರ, ಇವರು ದಯವಿಟ್ಟು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ಸೇರಿದಂತಹ ಎಲ್ಲ ನಾರಾಯಣ ಗುರುಗಳ
ಶಿಷ್ಯತನವನ್ನು ಸ್ವೀಕರಿಸಿದ್ದೇವೆ ಅಂತಲೇ ಮನಸ್ಸಿನಲ್ಲಿ ಭಾವಿಸಿ ಬಂದಿರುವಂತಹ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರೆ, ಮೊದಲಿಗೆ ಈ ದೇಶದ ಕೇರಳ ಅನ್ನುವ ರಾಜ್ಯದಲ್ಲಿ ಹುಟ್ಟಿ ಅಲ್ಲಿ ಆ ಕಾಲದಲ್ಲಿ ಇದ್ದಂತಹ ಜಾತಿಯ ತಾರತಮ್ಯ, ಸಿರಿವಂತಿಕೆಯ ತಾರತಮ್ಯ, ಸ್ತ್ರೀಯರ ಮೇಲೆ ಮತ್ತು ದುರ್ಬಲರ ಮೇಲೆ ಆಗ್ತಾ ಇದ್ದಂತಹ ದೌರ್ಜನ್ಯ, ದೇವಾಲಯಗಳಿಗೆ ಪ್ರವೇಶದ ನಿರಾಕರಣೆ, ವಿದ್ಯೆಯ ನಿರಾಕರಣೆ, ಕೆಲವೊಂದು ಜಾತಿಗಳಿಗೆ ಜಾತಿಯ ಹೆಸರಿನಲ್ಲಿ ಈ ಎಲ್ಲ ವಿಚಾರಗಳನ್ನ ವಿರೋಧಿಸಿ ಆಗಿನ ಕಾಲದಲ್ಲಿ ಅಲ್ಲಿನ ಜನರಿಗೆ ಮಾರ್ಗದರ್ಶನವನ್ನು ಮಾಡಿ ಈ ಎಲ್ಲ ವಿಪತ್ತುಗಳಿಂದ ಮೇಲೆದ್ದು ನಿಂತು ಸಮಾಜದಲ್ಲಿ ಗೌರವಯುತವಾಗಿ ಬದುಕಬೇಕೆನ್ನುವ ದಾರಿಯನ್ನು ತೋರಿಸಿ, ಅಂದೂ ತೋರಿಸಿ ಇಂದಿಗೂ ಪ್ರಸ್ತುತರಾಗಿರುವಂತಹ ನಾರಾಯಣ ಗುರುಗಳ ಚರಣ ಕಮಲಗಳಿಗೆ ವಂದನೆಗಳನ್ನ ನಾನು ಮೊದಲನೇದಾಗಿ ಸಲ್ಲಿಸ್ತೇನೆ. ನಾರಾಯಣ ಗುರುಗಳು 1856ನೇ ಇಸ್ವಿಯಲ್ಲಿ ಹುಟ್ಟಿದರು. ಅವರ ಅಮ್ಮನ ಹೆಸರು ಕುಟ್ಟಿಯಮ್ಮ, ಅಪ್ಪ ಮದನ್ ಹಸನ್ ಅನ್ನುವಂತಹ ಇಬ್ಬರು ತಂದೆ ತಾಯಿಯರಿಗೆ ಮಗುವಾಗಿ ಹುಟ್ಟಿದಂತಹ ಈ ನಾನು ಅನ್ನುವ ಹೆಸರಿನ ಈ ಹುಡುಗ ಬೆಳೆಯುತ್ತಾ ಬಂದ ಹಾಗೆ ಒಬ್ಬ ಮಹಾನ್ ದಾರ್ಶನಿಕನಾಗಿ, ಒಬ್ಬ ಮಹಾನ್ ಮಾನವತಾವಾದಿಯಾಗಿ ಶತಮಾನಗಳ ಕಾಲ ಇಡೀ ವಿಶ್ವಕ್ಕೆ ಬೆಳಕು ತೋರಬಲ್ಲಂತಹ ಒಬ್ಬ ಆಧ್ಯಾತ್ಮ ಗುರುವಾಗಿ ಬೆಳೆದು ಬಂದದ್ದು ಅದು ಅತ್ಯಂತ ವಿಸ್ಮಯ ಮತ್ತು ಅತ್ಯಂತ ಒಂದು ವಿಶೇಷವಾದಂತಹ ಒಂದು ಪ್ರಕ್ರಿಯೆ. ನಾರಾಯಣ ಗುರುಗಳು, ನಾವು ಇವತ್ತು ನಾರಾಯಣ ಗುರುಗಳ ಜನ್ಮ ದಿನಾಚರಣೆಯನ್ನ ಪ್ರತಿ ವರ್ಷ ಎಲ್ಲ ಕಡೆ ಆಚರಿಸ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಕೇವಲ ಕೇರಳದ ಒಂದಷ್ಟು ಭಾಗಕ್ಕೆ ಅಥವಾ ಕೇವಲ ಒಂದು ಸಮುದಾಯಕ್ಕೆ ಸೀಮಿತರಾಗಿದ್ದ ನಾರಾಯಣ ಗುರುಗಳು ತದನಂತರದ ದಿನಗಳಲ್ಲಿ ಅವರ ಪ್ರಕಾರ ಅವರ ತಾತ್ವಿಕ ನೆಲೆಗಟ್ಟಿನ ಮೂಲಕ ಅದರ ಸತ್ವದ ಮೂಲಕ ಅದು ಇಡೀ ಜಗತ್ತಿಗೆ, ವಿಶೇಷವಾಗಿ ಭಾರತಕ್ಕೆ ಅದು ಅನ್ವಯವಾಗ್ತದೆ, ಭಾರತಕ್ಕೆ ಅದು ಅವಶ್ಯಕತೆ ಇದೆ ಅನ್ನುವಂಥ ನೆಲೆಯಲ್ಲಿ ಇವತ್ತು ಇಡೀ ದೇಶದಲ್ಲಿ ನಾರಾಯಣ ಗುರುಗಳನ್ನ ಗೌರವಿಸುವ, ನಾರಾಯಣ ಗುರುಗಳನ್ನ ಅವರನ್ನ ಹಿಂಬಾಲಿಸುವ, ಅವರ ತತ್ವ ಸಿದ್ಧಾಂತಗಳನ್ನ ಒಪ್ಪುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾರಾಯಣ ಗುರುಗಳು ಹುಟ್ಟಿದಂತಹ ಕಾಲದಲ್ಲಿ ನಮಗೆಲ್ಲರಿಗೂ ಗೊತ್ತುಂಟು, ಸ್ವಾತಂತ್ರ್ಯ ಸಿಗುವುದಕ್ಕೆ ಸುಮಾರು ಹತ್ತಿರ 100 ವರ್ಷಗಳ ಹಿಂದಿನ ಕಾಲ ಅದು. ಆ ಕಾಲದಲ್ಲಿ ಬಡತನ ಈ ದೇಶವನ್ನ ಕಿತ್ತು ತಿಂತಾ ಇತ್ತು. ನಮಗೆಲ್ಲ ಗೊತ್ತಿರುವ ಹಾಗೆ ಜಾತಿಯ ಬಲಿಷ್ಠ ಬೇರುಗಳು ಈ ಭೂಮಿಯಲ್ಲಿ ಬೇರೂರಿದ್ದು ಜನರನ್ನ ಜಾತಿಯ ಹೆಸರಿನಲ್ಲಿ ಅವರನ್ನ ಶೋಷಣೆ ಮಾಡುವಂತಹ ಮೇಲ್ವರ್ಗಗಳು ಕೆಳಗಿನ ವರ್ಗಗಳನ್ನ ಶೋಷಣೆ ಮಾಡುವಂತಹ ಅನೇಕ ಅನಿಷ್ಟಗಳ ಪರಂಪರೆ ಇಡೀ ದೇಶದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವುಗಳನ್ನೆಲ್ಲ ಮೆಟ್ಟಿ ನಿಲ್ಲುವ ಪ್ರಯತ್ನವನ್ನ ನಾರಾಯಣ ಗುರುಗಳು ಅಹಿಂಸಾ ಮಾರ್ಗದ ಮೂಲಕ ಮಾಡಿದ್ರು ಅನ್ನುವುದು ನಮಗೆಲ್ಲ ಅತ್ಯಂತ ಪ್ರೇರಣಾದಾಯಕ ವಿಚಾರ ಆಗಿದೆ. ನಾರಾಯಣ ಗುರುಗಳು ತಮ್ಮ ಬಾಲ್ಯವನ್ನ ಅವರು ಒಂದು ಆಯುರ್ವೇದಿಕ್ ವೈದ್ಯ ಪದ್ಧತಿಯನ್ನ, ಆಯುರ್ವೇದಿಕ್ ವೈದ್ಯಕೀಯ ಚಿಕಿತ್ಸೆಯನ್ನ ಜನರಿಗೆ ನೀಡುವಂತಹ ಒಂದು ಕುಟುಂಬದಲ್ಲಿ ಹುಟ್ಟುತ್ತಾರೆ. ಆದರೆ ಅವರು ವೈದ್ಯ ವಿಜ್ಞಾನಕ್ಕೆ ಆಕರ್ಷಿತರಾಗದೆ ಅವರು ಆಧ್ಯಾತ್ಮಿಕತೆಯ ಕಡೆಗೆ ಅವರು ತಮ್ಮ ಚಿಂತನೆಯನ್ನ ಅದನ್ನ ತಕೊಂಡು ಹೋದ ನಂತರ ಅವರು ಸುಮಾರು 8 ವರ್ಷಗಳ ಕಾಲ ಒಂದು ಗುಹೆಯನ್ನ ಸೇರಿ ಆ ಗುಹೆಯಲ್ಲಿ ಅವರು ತಪಸ್ಸನ್ನು ಅಥವಾ ಅವರು ಚಿಂತನೆಯನ್ನು ನಡೆಸಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ಅವರು ಅಲ್ಲಿ ಒಬ್ಬರು ಮಹಾತ್ಮನಾಗಿ ಅವರು ಬೆಳಗುತ್ತಾರೆ. ಆ ದಿನಗಳಲ್ಲಿ ಏನಿತ್ತು ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತು, ಅಸ್ಪೃಶ್ಯತೆ ಅಂದ್ರೆ ಏನು,
ಜಾತಿಯ ತಾರತಮ್ಯ ಅಂದ್ರೆ ಏನು, ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ಮೇಲು ಕೀಳುಗಳೆನ್ನುವಂತಹ ಈ ಏನು ಭೇದ ಇದೆ ಇವತ್ತಿಗೂ ಜೀವಂತ ಆಗಿದೆ. ಇವತ್ತಿಗೂ ಅಸ್ಪೃಶ್ಯತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ರೂ ಕೂಡ ನಮ್ಮ ರಾಜ್ಯದ ಅಥವಾ ದೇಶದ ಇತರ ಭಾಗಗಳಲ್ಲಿ ನಾವು ಈಗಲೂ ಕೂಡ ಕೇಳ್ತೇವೆ, ನೀರು ಕುಡಿಲಿಕ್ಕೆ ಕೆರೆಗೆ ಹೋದಂತಹ, ನೀರು ಕುಡಿಲಿಕ್ಕೆ ಬಾವಿಗೆ ಹೋದಂತಹ ಒಬ್ಬ ದಲಿತರನ್ನ ಥಳಿಸಿದ ಪ್ರಕರಣ ಇರಬಹುದು ಅಥವಾ ಬೇರೆ ಬೇರೆ ಪ್ರಕರಣಗಳನ್ನು ನೋಡಿದ್ದೇವೆ. ಇಂತಹ ಪ್ರಕರಣಗಳು ಇಂದಿಗೂ ಕೂಡ ಅಲ್ಲಲ್ಲಿ ಘಟಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ನಾವು ಅವತ್ತಿನ ಕಾಲವನ್ನ ನೋಡಿದ್ರೆ ಅವತ್ತು ಕೂಡ ಈ ಮೇಲ್ವರ್ಗದ ಬಲಿಷ್ಠ ಕೈಗಳ ಮುಂದೆ ಅಸಹಾಯಕರಾಗಿ ನಿಂತಹ, ದೇವಾಲಯಗಳಿಗೆ ಪ್ರವೇಶ ಇಲ್ಲದಂತಹ, ವಿದ್ಯಾಭ್ಯಾಸ ಇಲ್ಲದಂತಹ ಜನರ ಮಧ್ಯದಲ್ಲಿ ಅವರೊಂದು ಹೊಸ ಆಶಾಕಿರಣವಾಗಿ ಮೂಡಿ ಬಂದ್ರು. ಅವರು ದೇವಾಲಯಗಳಿಗೆ ದಲಿತರ ಅಥವಾ ಹಿಂದುಳಿದ ವರ್ಗಗಳಿಗೆ ಏನು ಪ್ರವೇಶ ನಿರಾಕರಣೆ ಆಗಿತ್ತೋ ಅದನ್ನ ತಡೆಯುವ ಉದ್ದೇಶದಿಂದ ಅವರೇ ಒಂದು ಸ್ವತಃ ದೇವಾಲಯವನ್ನ ಸ್ಥಾಪನೆ ಮಾಡಿ ಅಲ್ಲಿಗೆ ಏನು ಈ ಹಿಂದುಳಿದ ವರ್ಗಗಳನ್ನ ಅದಕ್ಕೆ ಹೋಗಿ ದೇವರ ಪೂಜೆ ಮಾಡಿ ಇದರಿಂದ ನೀವು ಶ್ರೇಷ್ಠತೆಯನ್ನು ಪಡೆಯಿರಿ ಅಂತ ಅವರು ಹೇಳಿದರು. ಒಂದು ಅರ್ಥದಲ್ಲಿ ಒಂದು ವ್ಯವಸ್ಥೆಯ ಮೇಲೆ ಸಿಟ್ಟು ಬಂದಾಗ ಯಾವುದೇ ವ್ಯಕ್ತಿ ಅವರು ರೆಬೆಲ್ ಆಗ್ತಾರೆ. ದೇವಸ್ಥಾನಕ್ಕೆ ನನಗೆ ಪ್ರವೇಶ ಕೊಡ್ತಿದ್ರೆ ನಾನು ದೇವರಲ್ಲಿ ನಂಬುವುದಿಲ್ಲ ಅನ್ನುವಂತಹ ಮಾತುಗಳು ಸಹಜವಾಗಿ ಒಂದು ರೆಬೆಲ್ ಮನಸ್ಸಿನಿಂದ ಹುಟ್ಟುತ್ತದೆ. ಆದ್ರೆ ನಾರಾಯಣ ಗುರುಗಳು ರೆಬೆಲ್ ಆಗಲಿಲ್ಲ, ಧರ್ಮವನ್ನು ಸುಧಾರಿಸಬೇಕು, ಸುಧಾರಣೆಯನ್ನು ತರಬೇಕು ಅನ್ನುವ ನೆಲೆಯಲ್ಲಿ ಅವರು ಕೆಲಸವನ್ನ ಮಾಡಿದರು. ಶಿವದೇವಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಶಿವದೇವಾಲಯವನ್ನು ಸ್ಥಾಪನೆ ಮಾಡಿದಂತಹ ನಾರಾಯಣ ಗುರುಗಳು ಹೇಳ್ತಾರೆ, ಈ ಶಿವ ಇದು ಬ್ರಾಹ್ಮಣರ ಶಿವ ಅಲ್ಲ, ಇದು ಈಳವರ ಶಿವ ಅನ್ನುವಂತಹ ಮಾತನ್ನು ನಾರಾಯಣ ಗುರುಗಳು ಹೇಳುವುದರ ಮೂಲಕ ಅವರು ಇಡೀ ಜನಾಂಗಕ್ಕೆ, ಇಡೀ ಹಿಂದುಳಿದವರಿಗೆ ಏನು ದೇವಾಲಯಗಳ ಪ್ರವೇಶವನ್ನು, ದೇವರನ್ನ ಪೂಜಿಸುವಂತಹ ಏನು ಅವಕಾಶವನ್ನು ಒದಗಿಸಿಕೊಟ್ಟು ಅವರ ಮನಸ್ಸಿನಲ್ಲಿ ಇರಬಹುದಾದಂತಹ ಕೀಳರಿಮೆಯನ್ನ, ಅವರ ಮನಸ್ಸಿನಲ್ಲಿ ಇರಬಹುದಾದಂತಹ ಒಂದು ಭದ್ರತೆಯ ಅಭದ್ರತೆಯ ಭಾವನೆಯನ್ನು ಕಿತ್ತು ಹಾಕುವಂತಹ ಬಹಳ ದೊಡ್ಡ ಕೆಲಸವನ್ನು ನಾರಾಯಣ ಗುರುಗಳು ಮಾಡ್ತಾರೆ. ಇದಕ್ಕಾಗಿ ಅವರು ನಮಗೆ ಸದಾ ಸ್ಮರಣೀಯರಾಗಿದ್ದಾರೆ. ಅವರು ಇನ್ನು ಅವರ ನೀತಿ, ಅವರು ಹೇಳಿದ ಒಂದು ಮಾತು, ಅದು ಯಾವತ್ತಿಗೂ ಈ ದೇಶ ಯಾವತ್ತಿಗೂ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾದಂತಹ ಒಂದು ಮಾತನ್ನು ಹೇಳಿದ್ದಾರೆ. ಅವರು ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅಂದ್ರೆ ನನ್ನ ಧರ್ಮವೇ ಅದು ಧರ್ಮ, ನನ್ನ ಜಾತಿಯೇ ನನ್ನ ಜಾತಿ, ನಾನು ನಂಬುವ ದೇವರೇ ದೇವರು ಅನ್ನುವ ಅರ್ಥದಲ್ಲಿ ಅವರು ಹೇಳಿದ್ದಲ್ಲ. ಯಾವ ಜಾತಿಯಲ್ಲಿ ಹುಟ್ಟಿದರೂ ಅವರೆಲ್ಲರೂ ಒಂದೇ, ಅವರೆಲ್ಲರೂ ಸಮಾನರು ಅನ್ನುವ ನೆಲೆಯಲ್ಲಿ, ಯಾವ ಧರ್ಮದಲ್ಲಿ ಹುಟ್ಟಿದರೂ ಅವರೆಲ್ಲರೂ ಸಮಾನರು ಅನ್ನುವ ನೆಲೆಯಲ್ಲಿ, ಮತ್ತು ಯಾವ ದೇವರನ್ನು ಪೂಜಿಸಿದರೂ ಅದು ಒಬ್ಬರೇ ಒಬ್ಬ ದೇವರಿಗೆ ಹೋಗ್ತದೆ ಅನ್ನುವಂತಹ ನೆಲೆಯಲ್ಲಿ ಈ ಮಾತನ್ನ ಅವರು ಹೇಳಿದ್ದಾರೆ ಅಂತ ನಾವು ಪರಿಭಾವಿಸ್ತೇವೆ. ಆದ್ರಿಂದ ಜಾತಿ, ಧರ್ಮ ಮತ್ತು ಇತರ ಯಾವುದೇ ಕಟ್ಟಳೆಗಳ ಭೇದ ಇಲ್ಲದೆ ಈ ಭೂಮಿಯಲ್ಲಿ ಹುಟ್ಟಿದ ಎಲ್ಲ ಮನುಷ್ಯರು ಸಮಾನರು ಮತ್ತು ಪರಸ್ಪರ ಪ್ರೀತಿಯಿಂದ, ಸೌಹಾರ್ದತೆಯಿಂದ ಒಬ್ಬರಿಗೊಬ್ಬರು ಹೊಂದಿಕೊಂಡು ಬದುಕಬೇಕು ಅನ್ನುವಂತಹ ಬಹಳ ದೊಡ್ಡ ಮಾತನ್ನ ನಾರಾಯಣ ಗುರುಗಳು ನಮಗೆ ಕೊಟ್ಟಿದ್ದಾರೆ. ಇದನ್ನೇ ಅನೇಕ ದಾರ್ಶನಿಕರು, ಈ ಭೂಮಿಯ ಮೇಲೆ ಹುಟ್ಟಿ ಬಂದಂತಹ ಅನೇಕ ದಾರ್ಶನಿಕರು ಇದೇ ಮಾತನ್ನು ಹೇಳುತ್ತಾ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಇದು ಈ ಮಾತು, ಈ ವಾಕ್ಯ, ಇದನ್ನು ನಾನು ವೇದವಾಕ್ಯ ಅಂತ ಕರೆಯುತ್ತೇನೆ. ನಾರಾಯಣ ಗುರುಗಳ ಈ ವೇದವಾಕ್ಯವನ್ನ ನಮ್ಮ ಸಂವಿಧಾನದಲ್ಲಿ ಕೂಡ ಅಳವಡಿಸಿಕೊಳ್ಳಲಾಗಿದೆ. ಮಹಾತ್ಮ ಗಾಂಧೀಜಿಯವರು ಕೂಡ ನಾರಾಯಣ ಗುರುಗಳನ್ನ ಭೇಟಿಯಾಗಿ ಅವರ ಸಲಹೆಗಳನ್ನ, ಅವರ ಮಾರ್ಗದರ್ಶನವನ್ನು ಪಡೆದಂತವರಿದ್ದಾರೆ. ಈ ನೆಲೆಯಲ್ಲಿ ನಾರಾಯಣ ಗುರುಗಳು ನಮಗೆ ಯಾವತ್ತಿಗೂ ಕೂಡ ಅವರು ಪ್ರಸ್ತುತರಾಗಿ ಇರ್ತಾರೆ. ಇನ್ನು ಅವರು 6ನೇ ಅವರ ಅದ್ವೈತ ಆಶ್ರಮದಲ್ಲಿ ಇದನ್ನ ಸಾಧನೆ ಮಾಡುವುದಕ್ಕೋಸ್ಕರ ಒಂದು ಸರ್ವಧರ್ಮ ಸಮಾವೇಶವನ್ನು ಕೂಡ ಮಾಡ್ತಾರೆ. ಅದರ ಮಧ್ಯದಲ್ಲಿ ದೇವಾಲಯ ಪ್ರವೇಶಿಸುವುದಕ್ಕೋಸ್ಕರ ಅವರು ಇತರ ಭಾಗಗಳಲ್ಲಿ ಕೂಡ ಅವರು ಚಳುವಳಿಗಳನ್ನು, ಅಹಿಂಸಾತ್ಮಕ ಚಳುವಳಿಗಳನ್ನ ಮಾಡ್ತಾರೆ. ಈ ಚಳುವಳಿಯೇ ಅವರ ಕಡೆಗೆ ಗಾಂಧೀಜಿಯವರನ್ನು ಆಕರ್ಷಿಸುವ ಹಾಗೆ ಮಾಡಿತು. ಇನ್ನೊಂದು ವಿಶೇಷದಲ್ಲಿ ವಿಶೇಷ ಅಂತ ಹೇಳಿದ್ರೆ ಅವರು ಸುಮಾರು 45 ದೇವಾಲಯಗಳನ್ನು ಸ್ಥಾಪಿಸಿದ್ದಾರೆ. ಈ 45 ದೇವಾಲಯಗಳಲ್ಲಿ ಎಲ್ಲಾ ದೇವಾಲಯಗಳಲ್ಲಿಯೂ ಅವರು ದೇವರ ಮೂರ್ತಿಯನ್ನ ಸ್ಥಾಪನೆ ಮಾಡಲಿಲ್ಲ. ಈಗಾಗಲೇ ಹೇಳಿದ್ರು ಅವರು. ಕೆಲವು ದೇವಾಲಯಗಳಲ್ಲಿ ಅವರು ಕನ್ನಡಿ ಅಂದ್ರೆ ಮಿರರ್, ಏನು ನಮ್ಮ ಪ್ರತಿಬಿಂಬವನ್ನು ನೋಡುವ ಒಂದು
ಮಿರರನ್ನು ಅವರು ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಅದು ಯಾಕಂದ್ರೆ ಮನುಷ್ಯನಿಗೆ ಆತ್ಮ ಸಾಕ್ಷಾತ್ಕಾರ ಆಗಬೇಕು, ನಿನ್ನನ್ನು ನೀನು ನೋಡಬೇಕು ಅನ್ನುವಂಥ ಉದ್ದೇಶದಿಂದ ಕೆಲವು ಕಡೆ ಚಪ್ಪಡಿ ಕಲ್ಲುಗಳನ್ನ ಸ್ಲ್ಯಾಬ್ಗಳನ್ನ ಅವರು ಸ್ಥಾಪನೆ ಮಾಡ್ತಾರೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ನೀವು ದೃಢವಾಗಿ ನಿಲ್ಲಬೇಕು ಅನ್ನುವಂತಹ ಉದ್ದೇಶದಿಂದ, ನೀವು ಒಗ್ಗಟ್ಟಿನಿಂದ ದೃಢವಾಗಿರಬೇಕು ಅನ್ನುವಂತಹ ದೃಷ್ಟಿಯಿಂದ ಅದನ್ನು ಅವರು ಸ್ಥಾಪನೆ ಮಾಡ್ತಾರೆ. ಈ ರೀತಿಯಾಗಿ ದೇವಾಲಯಗಳನ್ನ ಬಳಸಿಕೊಂಡು ದೇವರನ್ನು ಕೂಡ ಅತ್ಯಂತ ಧಾರ್ಮಿಕ ರೀತಿಯಲ್ಲಿ ಅಥವಾ ಶ್ರೇಷ್ಠ ರೀತಿಯಲ್ಲಿ ಬಳಸಿಕೊಂಡು ಈ ದೇಶದಲ್ಲಿ ಸಮಾನತೆಯನ್ನ, ಪ್ರೀತಿಯನ್ನ, ಸೌಹಾರ್ದತೆಯನ್ನ ಮತ್ತು ತುಳಿತಕ್ಕೊಳಗಾದವರಿಗೆ ಒಂದು ಆತ್ಮಸ್ಥೈರ್ಯವನ್ನು ನೀಡಿದಂತಹ ನಾರಾಯಣ ಗುರುಗಳು ನಮಗೆಲ್ಲರಿಗೂ ಸದಾ ಸ್ಮರಣೀಯರು. ಅವರು ನಮಗೆಲ್ಲರಿಗೂ ಗುರುಸ್ಥಾನದಲ್ಲಿ ಇರುವಂತವರು. ಅವರ ಈ ಆಶಯ ನಮಗೆ ಮುಂದಿನ ಸಾವಿರ ವರ್ಷಗಳ ಕಾಲ ನಮಗೆ ಮಾರ್ಗದರ್ಶನವನ್ನು ನೀಡಲಿ ಅಂತ ನಾನು ಹಾರೈಸ್ತೇನೆ. ನನ್ನೊಂದೆರಡು ಮಾತನ್ನು ಮುಗಿಸ್ತೇನೆ. ಬಹುಶಃ ನಾವು ಪ್ರಪಂಚದ ಇತಿಹಾಸವನ್ನು ನೋಡಿದ್ರೆ ಯಾವುದೇ ಸಮಾಜದಲ್ಲಿ ಪಲ್ಲಟಗಳು ಆಗಬೇಕು ಅಂದ್ರೆ ಅಲ್ಲಿ ದೊಂಬಿ, ಗಲಭೆ, ರಕ್ತಪಾತಗಳು ಆದ ಉದಾಹರಣೆಗಳು ಬೇಕಾದಷ್ಟಿದೆ. ಆದ್ರೆ ಈಗಾಗಲೇ ಶ್ರೀಯುತ ಅಮಲರಾಮಚಂದ್ರ ಅವರು ಗುರುತಿಸಿದ ಹಾಗೆ ಅಹಿಂಸೆಯ ಮೂಲಕ ಒಂದು ಸಮಾಜದಲ್ಲಿ ಪಲ್ಲಟವನ್ನು ತಂದಂತಹ ಮಹಾನ್ ದಾರ್ಶನಿಕರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಸರ್ ಅಮಲರಾಮಚಂದ್ರ ಸರ್ ಅವರಿಗೆ ಗೌರವಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತಾ ಇನ್ನು ಮುಂದಕ್ಕೆ ಶ್ರೀಯುತ ಚಿದಾನಂದ ಸುವರ್ಣ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಬಿಲ್ಲವ ಸಂಘ ಇದರ ಉಪಾಧ್ಯಕ್ಷರು ಸಭೆಯನ್ನು ಉದ್ದೇಶಿಸಿ ಶುಭ ಹಾರೈಸಬೇಕು ಅಂತ ಕೇಳಿಕೊಳ್ತಾರೆ. ಶ್ರೀ ಗುರುಭ್ಯೋ ನಮಃ. ಈಗ ತಾನೇ ಎಲ್ಲ ಗುರುಗಳ ಬಗ್ಗೆ ಎಲ್ಲ ಹೇಳಿದರು. ವೇದಿಕೆಯಲ್ಲಿ ಸೇರಿರುವ ಎಲ್ಲ ಗಣ್ಯರೇ, ಹಿರಿಯರೇ ಹಾಗೂ ವೇದಿಕೆಯ ಮುಂದೆ ಕುಳಿತಿರುವ ಎಲ್ಲ ಸಜ್ಜನ ಬಂಧುಗಳೇ, ಗುರುಸ್ವಾಮಿಯ 171ನೇ ಜನ್ಮದಿನಾಂಕವನ್ನು ಬಿಲ್ಲವ ಸಂಘದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರ ಸಂದೇಶವನ್ನು ನಾವು ಪಾಲಿಸಬೇಕು. ಅವರು ಜೀವನದಲ್ಲಿ ಇದ್ದ ಅಜ್ಞಾನ ಎಂಬ ಕತ್ತಲೆಯನ್ನು, ಬೆಳಕನ್ನು ಜಗತ್ತಿಗೆ ಸಾರಿದವರು. ಅವರ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ ಎಂದು ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ. ಇದರೊಂದಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಬಿಲ್ಲವ ಸಂಘ ಇವರ ಸಹಕಾರ ಇಲ್ಲದೇ ಇದ್ರೆ ಇವತ್ತಿನ ಕಾರ್ಯಕ್ರಮ ಬಹುಶಃ ಸಾಧ್ಯ ಇರಲಿಲ್ಲ. ಇವರೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಚಿದಾನಂದ ಸುವರ್ಣ ಸರ್ ತಮ್ಮ ನಾಯಕತ್ವದಲ್ಲಿ ತಮ್ಮ ಸಂಘದ ಸಹಕಾರದೊಂದಿಗೆ ಈ ದಿನ ನಾವು ಇದನ್ನು ನಡೆಸ್ತಾ ಇದ್ದೇವೆ. ತಮಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಪುತ್ತೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯವರಾದಂತಹ ಶ್ರೀ ನವೀನ್ ಕುಮಾರ್ ಇದ್ದಾರೆ. ಸರ್ ಇವರಿಗೆ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವ ಸಂಘದ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಕಾರ್ಯಕ್ರಮ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಿಂಭಾಗದಲ್ಲಿರುವ ಎಲ್ಲ ನನ್ನ ಆತ್ಮೀಯರೇ, ಅಧಿಕಾರಿ ಮಿತ್ರರಿಗೆ, ಬಹುಶಃ ಜಗದ ಪರಿವರ್ತನೆಗೆ ಬಹಳಷ್ಟು ಸಂತರು, ಸಾಧುಗಳು ಬಂದು ಹೋಗಿದ್ದಾರೆ. ಅದರಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಬ್ಬರು. ಒಂದೇ ಮತ, ಒಂದೇ ಧರ್ಮ, ಮನುಕುಲ ಒಂದೇ ಅಂತ ಸಾರಿ ಕೆಲ ಹಂತದಲ್ಲಿ, ಕೆಲ ವರ್ಗದಲ್ಲಿ ಬಹಳಷ್ಟು ಜನರು ನಮ್ಮ ಕೇರಳದಲ್ಲಿ ಬಹಳಷ್ಟು ನೋವುಗಳು, ಒಂದು ದೇವಸ್ಥಾನಕ್ಕೂ ಒಳಗಡೆ ಹೋಗದ ಸಂದರ್ಭದಲ್ಲಿ ಮತ್ತು ಅದರ ದೇಗುಲಕ್ಕೆ ಹೋಗುವಂಥ ಮಾರ್ಗದಲ್ಲೂ ಸಹ ಹೋಗಲಿಕ್ಕೆ ಅವಕಾಶ ಇಲ್ಲದ ಸಮಯದಲ್ಲಿ ಬಹಳ ಒಂದು ಸುಧಾರಣೆಯನ್ನು ತಂದುಕೊಟ್ಟವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರು ಪ್ರತಿಯೊಬ್ಬರು, ಕೆಲ ವರ್ಗದವರು ಸಹ ಆಧ್ಯಾತ್ಮಿಕವನ್ನು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ದೇವಾಲಯದ ನಿರ್ಮಾಣದೊಂದಿಗೆ ಜಗದ ಪರಿವರ್ತನೆ ಮತ್ತು ಯೋಗದ ಗುರುವಾಗಿ, ಸಂತರಾಗಿ ಮತ್ತು ಬಹಳಷ್ಟು ಕಾದಂಬರಿಗಳನ್ನು ಬರೆದು ಬೇರೆ ಬೇರೆ ಭಾಷೆಗಳಲ್ಲಿ, ಅಂದರೆ ಸಂಸ್ಕೃತ ಇರ್ಬೋದು, ಮಲಯಾಳ ಇರ್ಬೋದು ಮತ್ತು ತಮಿಳು ಇರ್ಬೋದು, ಎಲ್ಲ ಭಾಷೆಯಲ್ಲಿ ಸಹ ಗ್ರಂಥಗಳನ್ನು ನಿರ್ಮಿಸಿ ಸಮಾಜದ ಸುಧಾರಣೆಗೆ ಕೇವಲ ಒಂದೇ ಧರ್ಮಕ್ಕೆ ಮಾತ್ರ ಅಲ್ಲ, ಎಲ್ಲ ಧರ್ಮಕ್ಕೂ ಅನ್ವಯ ಅವರ ಆದರ್ಶಗಳು ಇಂದಿಗೂ ನಮಗೆ ನಿತ್ಯವಾಗಿ ನಿರಂತರವಾಗಿ ಬೇಕು. ಅವರು ಈಗಾಗಲೇ ನಮ್ಮ ರಾಜೇಶ್ ನೆಲ್ಲಿತಡ್ಕ ಮತ್ತು ನಮ್ಮ ಅಮಲರಾಮಚಂದ್ರರು ಬಹಳಷ್ಟು ಸ್ಪಷ್ಟವಾಗಿ ಅವರ ತತ್ವಗಳನ್ನು ತಮಗೆ ಎಲ್ಲ ತಿಳಿಸಿಕೊಟ್ರು. ಅದನ್ನೆಲ್ಲ ನಾವೆಲ್ಲ ಅಳವಡಿಸಬೇಕು ಅಂತ ಹೇಳುತ್ತಾ ಅವಕಾಶ ಕೊಟ್ಟು ಎಲ್ಲರಿಗೂ ನಾನು ವಂದಿಸ್ತೇನೆ. ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರಾಗಿರುವಂತಹ ತ್ಯಾಗದಲ್ಲಿ ಯೇಸು
ಹಾಗೂ ನಿಸ್ವಾರ್ಥ ಭಾವದಲ್ಲಿ ಬುದ್ಧ, ಅಹಿಂಸೆಯಲ್ಲಿ ಬುದ್ಧರ ತತ್ವಗಳನ್ನು ಪಾಲಿಸಿದ, ಹಾಗೆ ಯೋಗದಲ್ಲಿ ಪತಂಜಲಿಯವರು, ಹಾಗೆ ಜ್ಞಾನದಲ್ಲಿ ಶ್ರೀಯುತ ಶಂಕರರ ಆದರ್ಶಗಳನ್ನು ಪಾಲಿಸಿದಂತಹ ಏಕಮಾತ್ರ ವ್ಯಕ್ತಿ ಅಂತ ಹೇಳಿದ್ರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಅಂತ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ನಾಯಕರ ಗುಣವನ್ನು ನೋಡಿ ಅದನ್ನು ನಮ್ಮ ಭಾರತದಲ್ಲಿ ಅದು ಕೆಳಸ್ತರದ ಸಮುದಾಯದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿಯಲ್ಲಿ ಆ ಗುಣಗಳನ್ನು ಕಂಡಂತಹ ಅರ್ನಿ ಬೆಸೆಂಟ್ನವರು ಎಷ್ಟು ದೇಶಗಳನ್ನು ನೋಡಿರಬಹುದು. ಅವರು ಇಲ್ಲಿ ಹೊಗಳಬೇಕು ಅಂತಿದ್ರೆ ನಾರಾಯಣ ಗುರುಸ್ವಾಮಿ ಅವರು ನಿಜಕ್ಕೂ ಒಬ್ಬ ದಾರ್ಶನಿಕ, ಅವರ ಸಮಾಜಕ್ಕೆ ಇಡೀ ದೇಶಕ್ಕೆ ಒಬ್ಬ ಗುರುವಿನ ಸ್ಥಾನದಲ್ಲಿ ಸಮರ್ಥವಾಗಿ ನಿಲ್ಲಬಲ್ಲಂತಹ ನಾಯಕ. ಸರ್, ತಮ್ಮ ಮಾತುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ ತಂಡಕ್ಕೆ ವಿದ್ಯಾಯಿಸ್ಕಾರಿಗಳು ಸೌರಾಯುಕ್ತರು ನಗರಸಭೆಯವರು ಸಭೆಯನ್ನು ಉದ್ದೇಶಿಸಿ ಶುಭ ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೆಯ ಜನ್ಮ ದಿನದ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಶುಭಾಶಯಗಳು. ಈಗಾಗಲೇ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಬ್ರಹ್ಮಶ್ರೀಯವರ ಬಗ್ಗೆ ನಿಮಗೆ ಅನೇಕ ಅವರ ಸಂದೇಶಗಳನ್ನು ಹೇಳಿದ್ದಾರೆ. ಈಗ 171ನೇ ಜನ್ಮ ದಿನದಂದು ಕೂಡ ನಾವು ಅವರನ್ನು ಇಷ್ಟು ವರ್ಷಗಳ ನಂತರವೂ ನೆನೆಸ್ತೇವೆ ಅಂದರೆ ಅದೊಂದು ಅದ್ಭುತವಾದಂತಹ ವ್ಯಕ್ತಿತ್ವ. ಹಾಗಾಗಿ ಎಲ್ಲರೂ ಹೇಳಿದ ಹಾಗೆ ಜಾತಿ, ಧರ್ಮ, ಮತಗಳನ್ನು ಮೀರಿ ಬೆಳೆದಂತಹ ಒಂದು ವ್ಯಕ್ತಿತ್ವ ಆಗಿರೋದ್ರಿಂದ ಇವತ್ತಿಗೂ ಕೂಡ ಅವರು ಸ್ಮರಣೀಯರು. ಇವರ ಒಂದು ತತ್ವಗಳನ್ನು ನಾವು ಅಳವಡಿಸಿಕೊಂಡು ಒಂದು ಮನುಕುಲಕ್ಕೆ ಅವರು ನೀಡಿದಂತಹ ಕೊಡುಗೆಯನ್ನು ಸ್ಮರಿಸುತ್ತಾ ಒಂದು ಮಾನವೀಯ ಗುಣಗಳನ್ನು ಎಲ್ಲರೂ ಬೆಳೆಸ್ಕೊಂಡು, ಜಾತಿ ಧರ್ಮಗಳನ್ನು ಮೀರಿ ಮಾನವೀಯ ಗುಣಗಳನ್ನು ಬೆಳೆಸ್ಕೊಂಡು ನಾವು ಮುಂದುವರಿಬೇಕಾಗಿದೆ. ಹಾಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಈಗಾಗಲೇ ವೇದಿಕೆಯಲ್ಲಿ ಬಂತಹ ಎಲ್ಲರ ಮಾತುಗಳನ್ನು ಕೇಳಿದ ನಂತರ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಅವರ ಬಗ್ಗೆ ಸ್ಪಷ್ಟವಾದಂತಹ ಅಭಿಪ್ರಾಯ ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಇದೆ. ಈಗ ತಾನೇ ನಮ್ಮೊಂದಿಗೆ ಸೇರಿಕೊಂಡಂತಹ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರು ಸಭೆಯನ್ನು ಉದ್ದೇಶಿಸಿ ಶುಭ ಹಾರೈಸಬೇಕು ಅಂತ ಕೇಳಿದ್ದಾರೆ. ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷರು ಉದ್ಘಾಟಿತವಾಗಿರುವ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ಇದೀಗ ದೀಪವನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದಾರೆ. ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಆಯೋಜನೆ ಮಾಡಿರುವಂಥ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಜಯಂತಿಯ ದಿನಾಚರಣೆಯ ಈ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂಥ ನಗರಸಭೆಯ ಅಧ್ಯಕ್ಷರಾಗಿರುವಂಥ ನಾಯಕರವರೇ, ಕೂಡದ ಅಧ್ಯಕ್ಷರಾಗಿರುವಂಥ ಅಮಲ ರಾಮಚಂದ್ರ ಅವರೇ, ಚಿದಾನಂದ ಅವರೇ, ಉಮನಾಥ್ ಶೆಟ್ಟಿ ಅವರ, ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರ ಉಮನಾಥ್ ಶೆಟ್ಟಿ ಅವರ, ತಾಲೂಕ್ ಪಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ ಅವರೇ, ನಗರಸಭೆಯ ಪೌರಾಯುಕ್ತರಾಗಿದ್ದ ವಿದ್ಯಾ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರು, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಬಂಧುಗಳೇ, ಅಧಿಕಾರಿ ವರ್ಗದವರೇ, ಮಾಧ್ಯಮದ ಮಿತ್ರರು,
ಬಹುಶಃ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಿದ್ಧಾಂತಗಳು ಈ ಸಮಾಜಕ್ಕೆ ಅರ್ಪಣೆ ಆಗಬೇಕು. ಅವರು ಹಾಕಿರುವಂತಹ ಹೆಜ್ಜೆಗಳಲ್ಲಿ ಈ ಸಮಾಜ ನಡೆಯಬೇಕು. ಅವರು ಕೊಟ್ಟಿರುವಂತಹ ತತ್ವ ಸಿದ್ಧಾಂತಗಳು ಎಲ್ಲ ಜಾತಿ ಧರ್ಮದ ಇವತ್ತು ಮೆಚ್ಚುಗೆ ಪಡೆದಿರುವಂಥದ್ದು. ಅದನ್ನು ಅನುಸರಿಸುವುದರಿಂದ ಈ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯ ಭವಿಷ್ಯ ಇದೆ ಎನ್ನುವ ದೃಷ್ಟಿಕೋನ ಇಟ್ಕೊಂಡು ಸರ್ಕಾರ ಕೂಡ ಒಂದಷ್ಟು ಹಬ್ಬಗಳನ್ನು ಆಚರಣೆ ಮಾಡ್ತದೆ. ಅದರಲ್ಲಿ ಆಯ್ಕೆ ಮಾಡಿರುವಂಥದ್ದು ಕೆಲವು ಹಬ್ಬಗಳು ಮಾತ್ರ. ಇವತ್ತು ಸರ್ಕಾರ ನಾರಾಯಣ ಗುರುಸ್ವಾಮಿಯವರ ಈ ಜನ್ಮ ದಿನಾಚರಣೆಯ ಕೂಡ ಸರ್ಕಾರದ ವತಿಯಿಂದ ಆಚರಣೆ ಮಾಡುವ ಮುಖಾಂತರ ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮುಖ್ಯ ಸಂದೇಶಗಳು ನಮಗೆಲ್ಲ ಗೊತ್ತಿದೆ. ಸಮಾನತೆ, ಶಿಕ್ಷಣ, ಧರ್ಮ ಮತ್ತು ಅಧ್ಯಾತ್ಮ, ಅಹಿಂಸೆ ಮತ್ತು ಶಾಂತಿ ಈ ಬಗ್ಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟರು. ಬಹುಶಃ ಇವತ್ತು ಸಮಾಜದಲ್ಲಿ ಜಾತಿಗಳ ಮಧ್ಯೆ ಇರುವಂಥ ವ್ಯತ್ಯಾಸಗಳು, ಬಡವ ಬಲ್ಲಿದ ಅನ್ನುವ ವಿಚಾರಗಳು, ಇವತ್ತು ಉಳುವವನೇ ಒಡೆಯ ಅನ್ನುವಂಥ ಒಂದು ತತ್ವ ಸಿದ್ಧಾಂತಕ್ಕೆ ದಾರಿ ತೋರಿಸಿದವರಿದ್ದರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಈ ತತ್ವ ಸಿದ್ಧಾಂತಗಳನ್ನು ಒಬ್ಬರ ತತ್ವ ಸಿದ್ಧಾಂತಗಳು ಇರಬಹುದು, ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದು ಅಂತಂದರೆ ಆಡಳಿತಕ್ಕೆ ತರುವಂಥದ್ದು ಅತ್ಯಂತ ಮುಖ್ಯ. ಎಷ್ಟೇ ಸಿದ್ಧಾಂತಗಳಿದ್ದರೂ ಅದು ಆಡಳಿತಾತ್ಮಕವಾಗಿ ಬರೆದಿದ್ದರೆ ಯಾವುದೇ ಪ್ರಯೋಜನವನ್ನು ಪಡ್ಕೊಳ್ಳಿ. ಬಹುಶಃ ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಕೂಡ ನಾರಾಯಣ ಗುರುಗಳ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡವರು. ಬಹುಶಃ ಉಳುವವನೇ ಒಡೆಯ ಅನ್ನೋ ಒಂದು ಕಾನೂನನ್ನು ಈ ದೇಶದಲ್ಲಿ ತರುವ ಮುಖಾಂತರ ಇಡೀ ಸಮಾಜಕ್ಕೆ ಎಲ್ಲರೂ ಆರ್ಥಿಕವಾಗಿ ಮುಂದುವರಿಬೇಕು. ಈ ಹಿಂದೆ ಒಂದಷ್ಟು ಜಮೀನ್ದಾರರಿದ್ದರು, ಒಂದಷ್ಟು ಜನ ಅದನ್ನು ಬೇರೆಯವರಿಗೆ ಕೊಟ್ಟು ಅದರಲ್ಲಿ ಕೃಷಿ ಮಾಡುವಂಥ ಪದ್ಧತಿ ಇತ್ತು. ಯಾವತ್ತೂ ಉಳುವವನೇ ಒಡೆಯ ಅನ್ನುವ ಕಾನೂನು ಈ ದೇಶದಲ್ಲಿ ಜಾರಿಗೆ ಬಂತು. ಎಲ್ರಿಗೂ ಸಮಾನತೆಯ ಹಕ್ಕನ್ನು ಕೊಡುವಂಥ ಕೆಲಸವನ್ನು ಬಹುಶಃ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಈ ದೇಶದಲ್ಲಿ ಕಾನೂನಾಗಿ ಮಾರ್ಪಟ್ಟು ಸಮಾಜಕ್ಕೆ ಅದನ್ನು ಅರ್ಪಣೆ ಮಾಡಿದವರು ಶ್ರೀಮತಿ ಇಂದಿರಾ ಗಾಂಧಿಯವರು ಅಂತ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಇದರಿಂದ ಸಮಾಜದಲ್ಲಿ ಒಳ್ಳೆಯ ಒಳಿತುಗಳಾಗಿದೆ. ಅಹಿಂಸೆ, ಶಿಕ್ಷಣವಿಲ್ಲದ ಮುಕ್ತಿಗೆ ದಾರಿ. ಶಿಕ್ಷಣ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನಿಜವಾದ ಸಂದೇಶವು. ಧರ್ಮವು ಭಯ ಹುಟ್ಟಿಸುವ ಸಾಧನೆವಾಗಿರಬಾರದು, ಅದು ಶಾಂತಿ ಮತ್ತು ಪ್ರೀತಿ ಕೊಡುವ ದಾರಿದೀಪ ಆಗಿರಬೇಕು ಅಂತ ಸಾರಿ ಈ ಸಮಾಜಕ್ಕೆ ಹೇಳಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅಹಿಂಸೆ ಮತ್ತು ಶಾಂತಿ, ಎಲ್ಲ ಜೀವಿಗಳು ಸಹಾನುಭೂತಿ ಮತ್ತು ದಯೆ ಇರಬೇಕು ಎಂದವರು ಉಪದೇಶವನ್ನು ಕೊಟ್ಟಿದ್ದರು. ಇದರ ಮುಖಾಂತರ ಜನರಿಗೆ ಇದು ಮಾರ್ಗದರ್ಶನ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವರು ಹಾಕಿರುವಂಥ ಹೆಜ್ಜೆಗಳನ್ನು ನಾವು ಪಾಲಿಸುವಂಥ ಅವಶ್ಯಕತೆ ಇದೆ. ನಾವು ಅರ್ಧ ಗಂಟೆಯಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಆದರೆ ಅವರು ಸಮಾಜದ ಒಳಿತಿಗಾಗಿ ಪಟ್ಟಿರುವಂಥ ಶ್ರಮ ಅತ್ಯಂತ ಪ್ರಮುಖವಾಗಿದೆ. ಅವರನ್ನು ನಾವೆಲ್ಲ ನೆನೆಸುವುದು ಮಾತ್ರ ಅಲ್ಲ, ನಮ್ಮ ಆಚಾರ ವಿಚಾರಗಳಲ್ಲಿ ಅವರ ಸಿದ್ಧಾಂತಗಳನ್ನು ತೊಡಗಿಸಿಕೊಳ್ಳುವಂಥ ಅವಶ್ಯಕತೆ ಇದೆ ಅನ್ನೋ ಸಂದೇಶವನ್ನು ಕೊಟ್ಟು ಸರ್ಕಾರಕ್ಕೂ ಕೂಡ ಅಭಿನಂದನೆಯನ್ನು ಹೇಳಿದರು. ಯಾಕಂತೇಳಿದರೆ ಇಂಥ ಮಹಾನ್ ವ್ಯಕ್ತಿಗಳ ಈ ಪುಣ್ಯ ದಿನಾಚರಣೆಯನ್ನು ಆಚರಿಸುವ ಮುಖಾಂತರ ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ಕೊಡುವಂಥ ಕೆಲಸ ಸರ್ಕಾರ ಕೂಡ ಮಾಡಿದೆ. ಸರ್ಕಾರದ ಪರವಾಗಿ ಸರ್ಕಾರಕ್ಕೂ ಕೂಡ ಅಭಿನಂದನೆಯನ್ನು ಹೇಳಿ ನಿಮಗೆಲ್ಲ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಮ್ಮ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಎಲ್ಲರಿಗೂ ಶುಭ ಹಾರೈಸಿದಂತಹ ಸನ್ಮಾನ್ಯ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ವೈಷ್ಣವ ಸಂಘ
ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅಮಲ ರಾಮಚಂದ್ರ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದು ಒಂದಷ್ಟು ಹೊಸ ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು. ಈ ದಿನದ ಪ್ರಧಾನ ಭಾಷಣವನ್ನು ಮಾಡಿದಂತಹ ಬೆಟ್ಟಂಪಾಡಿಯ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಗುರುಗಳಾಗಿರುವಂತಹ ಶ್ರೀಯುತ ರಾಜೇಶ್ ನೈಯಂತ ಇವರಿಗೂ ಕೂಡ ರಾಷ್ಟ್ರೀಯ ಹಬ್ಬಗಳ ಜಿಲ್ಲಾ ಸಂಘದ ವತಿಯಿಂದ ಪೂರ್ವಕ ಧನ್ಯವಾದಗಳು. ಬ್ರಹ್ಮಶ್ರೀ ನಾರಾಯಣ ಸ್ವಾಮಿ ಬಿಲ್ಲವ ಸಂಘದ ಪುತ್ತೂರಿನ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಚಿದಾನಂದ ಸುವರ್ಣ ಇವರಿಗೂ ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದು ಶುಭ ಹಾರೈಸಿದ್ದಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಉಮಾನಾಥ್ ಶೆಟ್ಟಿ ಅವರು ಉಪಸ್ಥಿತರಿದ್ದು ಇವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀಯುತ ನವೀನ್ ಕುಮಾರ್ ದೇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾರೆ. ಔರಾಯುಕ್ತರಾಗಿರುವಂತಹ ಶ್ರೀಮತಿ ವಿದ್ಯಾಯಸ್ ಕಾಳಿ ಇವರಿಗೂ ಕೂಡ ಧನ್ಯವಾದಗಳು. ಅದೇ ತರ ಈ ದಿನ ಇಲ್ಲಿಗೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾದಂತಹ ಎಲ್ಲ ಬಿಲ್ಲವ ಸಂಘದ ಪದಾಧಿಕಾರಿಗಳು ಹಾಗೂ ಸಮುದಾಯದ ಈ ಸಭೆಯನ್ನು ಸಾರ್ವಜನಿಕರಿಗೆ ಪ್ರತಿಫಲಿಸಲಿರುವಂತಹ ಪತ್ರಕರ್ತರಿಗೆ ಮತ್ತು ಈ ತಾಲೂಕು ಆಡಳಿತ ಸಂಘದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.